ಟೈಮ್ ಸರಿಯಾಗಿ ಟೈಮ್ ಆಯ್ತು. ಗಾಟ್ ಇಟ್. ಯೂಟ್ಯೂಬಲ್ಲಿ ಲೈವ್ ಇದ್ದೇವೆ. ಯಾರ್ಯಾರಿಗೇನಾದ್ರು ಬೈ ಚಾನ್ಸ್ ಏನಾದ್ರು ತೊಂದರೆ ಆಯ್ತು ನಿಮ್ಗೆ ಝೂಮ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಅಂದ್ರೆ ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು. ಹರಿ ಕೃಷ್ಣ. ಹಾ, ಮತ್ತೆ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಲೈವ್ ನೋಡ್ತಾ ಇದ್ರೆ ನಿಮ್ಗೆ ಡೌಟ್ಸ್ ಇದ್ರೆ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳ್ಬೋದು. ಕೊನೆಯಲ್ಲಿ ಅಥವಾ ಮಧ್ಯದಲ್ಲೂ ಸಹ ನಾನು ಅದನ್ನ ನೋಡ್ತಾ ಇರ್ತೇನೆ. ನೋಡಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಮೊದಲನೇ ಚಾಪ್ಟರ್ ಅಲ್ವಾ, ಒಂದ್ ಸ್ವಲ್ಪ ವೇಟ್ ಮಾಡೋಣ. 1-2 ನಿಮಿಷ ಅಷ್ಟೇ, ಜಾಸ್ತಿ ಬೇಡ. ನಾಳೆಯಿಂದ ಸಮಯಕ್ಕೆ ಸರಿಯಾಗಿ ಶುರು ಮಾಡೋಣ. ಯಾಕಂದ್ರೆ ತುಂಬಾ ಜನ ಇವತ್ತು ಸಹ ಸೇರ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬಂದು ಜಾಯಿನ್ ಆಗ್ಲಿ ಅಲ್ವಾ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ರೀನಿವಾಸ್ ಪ್ರಭು. ಹರೇ ಕೃಷ್ಣ ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಎಸ್. ಹಾ, ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಭಾನುವಾರ ಇವತ್ತು ಅಲ್ಲ, ಎಲ್ಲರೂ ಹೇಗ್ ನಡೀತಾ ಇದೆ? ಹರೇ ಕೃಷ್ಣ ಅನ್ವಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಶುರು ಮಾಡೋಣ. ನೆನ್ನೆ ನಾನು ನಿಮ್ಗೆಲ್ಲ ಪರಿಚಯ ಮಾಡ್ಕೊಟ್ವಿ ಕೋರ್ಸಿನ ಬಗ್ಗೆ, ನಮ್ಮ ಬಗ್ಗೆ. ನೆನ್ನೆ ಯಾರ್ಯಾರು ಮಿಸ್ ಮಾಡ್ಕೊಂಡ್ರು ಅವರೆಲ್ಲ ರೆಕಾರ್ಡಿಂಗ್ನ ಅಪ್ಲೋಡ್ ಮಾಡಿದ್ದೇವೆ ಯೂಟ್ಯೂಬಲ್ಲಿ. ಆ ಲಿಂಕನ್ನು ನಾವು ವಾಟ್ಸಪ್ ಗ್ರೂಪಲ್ಲೂ ಶೇರ್ ಮಾಡಿದ್ದೇವೆ. ದಯವಿಟ್ಟು ಅಲ್ಲಿ ನೀವು ಒಮ್ಮೆ ನೋಡಿ ತಿಳ್ಕೊಬೋದು. ಆದರೂ ಒಂದ್ಸರಿ ನಾನು ಪರಿಚಯ ಮಾಡ್ಕೊತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುಳಾ. ನಾನು ಇಸ್ಕಾನಲ್ಲಿ ಭಗವಂತನ ಸೇವೆನ ಕಳೆದ 7-8 ವರ್ಷದಿಂದ ಮಾಡ್ತಾ ಇದ್ದೇನೆ. ನಾನು NITK ಸುರತ್ಕಲ್ ಮಂಗಳೂರಲ್ಲಿ PhD ಮಾಡಿದ್ದೇನೆ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಮತ್ತೆ ಅದ್ರ ಜೊತೆಗೇನೆ ಭಗವಂತ ಸೇವೆ ಮಾಡೋ ಅವಕಾಶ ನಂಗೆ ಆ ದೇವರು ದಯಪಾಲಿಸಿದ್ದಾರೆ ಈ ಜನ್ಮದಲ್ಲಿ. ಸೊ ಅದ್ರ ಫಲವಾಗಿನೇ ನಿಮ್ಮನ್ನ ಭೇಟಿ ಮಾಡಿ ನಿಮ್ಗೆ ಭಗವಂತನ ಬಗ್ಗೆ ತಿಳ್ಕೊಡೋ ಅವಕಾಶ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ನನ್ಗದು ಸಿಕ್ಕಿದೆ ಈ ಸರಿ. ಮತ್ತೆ ನಾವು ಇಸ್ಕಾನ್ ಕಡೆಯಿಂದ ಕಳೆದ 1 ವರ್ಷದಿಂದ ಭಗವದ್ಗೀತೆ ಕ್ಲಾಸಸ್ನ ತಗೊಂತಾ ಇದ್ದೇವೆ. ಇದು 23ನೇ ಬ್ಯಾಚ್. ತುಂಬಾ ಜನ ಭಗವಂತನ ಬಗ್ಗೆ, ಭಗವದ್ಗೀತೆ ಬಗ್ಗೆ ತಿಳ್ಕೊಂಡು ತಮ್ಮ ಜೀವನನ ಬದಲಿಸ್ಕೊಂಡಿದ್ದಾರೆ. ಸೊ ನೀವು ಸಹ ಆ ಪ್ರಯೋಜನನ ಪಡ್ಕೋಬಹುದು. ಸೊ ಇದನ್ನ ಹೇಳಿ ಜಾಸ್ತಿ ಸಮಯ ವೇಸ್ಟ್ ಮಾಡದೆ ನಾವು ನಮ್ಮ ಮೊದಲನೇ ದಿನದ ಮೊದಲನೇ ಚಾಪ್ಟರ್ಗೆ ಹೊರಡೋಣ, ಶುರು ಮಾಡೋಣ. ಹರೇ ಕೃಷ್ಣ. ಸೊ 18 ದಿನಗಳಲ್ಲಿ ಭಗವದ್ಗೀತೆಯನ್ನ ತಿಳಿಯಿರಿ. ಸೊ ನೆನ್ನೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿದಾವೆ, ಎಷ್ಟು ಒಂದೊಂದು ಶ್ಲೋಕನೂ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮನಸ್ಥಿತಿ ಹಾಗಿರ್ಬೇಕು. ನಾವಷ್ಟು ಆಳವಾಗಿ ಭಗವಂತನ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಜೀವನವನ್ನ ಸಾಗಿಸ್ಬೇಕು. ಸೊ ಭಗವದ್ಗೀತೆನ ಪೂರ್ತಿ ಓದಿ ತಿಳ್ಕೊಳ್ಳಿಕ್ಕೆ 1 ಅವರ್, ದಿನ 1 ಅವರ್ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಿಮ್ಗೆ ಭಗವದ್ಗೀತೆ ಓದ್ಬೋದು. ನಾವೆಲ್ಲ ಭಗವದ್ಗೀತೆ ಎಲ್ಲರಿಗೂ ಇದೆ, ಎಲ್ಲರೂ ಸಹ ಭಗವದ್ಗೀತೆನ ಓದ್ಬೇಕು, ಅರ್ಥ ಮಾಡ್ಕೊಳ್ಳಿಕ್ ಆಗತ್ತೆ, ಓದಕ್ ಆಗತ್ತೆ ಅಂತ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಂಡು ಆಳವಾದ ಅಧ್ಯಯನ ಶುರು ಮಾಡ್ಲಿಕ್ಕೆ ಈ 18 ದಿನದ ಕೋರ್ಸ್ ನಿಮ್ಗೆ ಸಹಾಯ ಮಾಡುತ್ತೆ.
ಸೊ ಹಾಗಾಗಿ ಪ್ರತಿಯೊಂದು ಅಧ್ಯಾಯದಲ್ಲೂ ಸಾರಾಂಶ ರೂಪದಲ್ಲಿ ಅದರಲ್ಲೂ ಮುಖ್ಯವಾಗಿರೋ ಶ್ಲೋಕಗಳು ನಮ್ಗೆ ತಿಳಿದು ನಮ್ಗೆ ಇನ್ನು ಮನ್ಸಲ್ಲಿ ಇನ್ನೂ ತಿಳಿಬೇಕಪ್ಪ, ಕೃಷ್ಣ ಇನ್ನೇನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಈ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, ಇನ್ನು ತಿಳಿಬೇಕು ನಾವು ಅನ್ನೋ ತರ ನಮ್ಮ ಮನಸ್ಸಿನಲ್ಲಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರೋದಕ್ಕೆ, ನಿಮ್ಗೆ ಓದ್ಬೇಕು ಅನ್ನೋ ಪರಿಸ್ಥಿತಿಗೆ ನಿಮ್ಮ ಮನಸ್ಸನ್ನ ರೆಡಿ ಮಾಡ್ಲಿಕ್ಕೆ ಈ ಕೋರ್ಸ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ಇವತ್ತಿನ ಮೊದಲನೇ ಅಧ್ಯಾಯ ಶುರು ಮಾಡ್ತಾ ಇದ್ದೇವೆ. ನೆನ್ನೆನೂ ಸಹ ನಾವು ತಿಳಿಸ್ಕೊಟ್ವಿ, ನಾವು ಯಾವಾಗ್ಲೂ ಭಗವಂತನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭಗವಂತ ಕೊಟ್ಟಿರೋ ಜ್ಞಾನನ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಮೊದಲು ನಮ್ ಗುರುಗಳ ಆಶೀರ್ವಾದ ಪಡ್ಕೋಬೇಕು ಅಲ್ವಾ, ಆಚಾರ್ಯರ ಆಶೀರ್ವಾದ ಪಡ್ಕೋಬೇಕು. ಅವರೆಲ್ಲರ ಆಶೀರ್ವಾದ ಪಡ್ಕೊಂಡು ನಂತರ ನಾವು ಭಗವಂತನ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಗೆ ಅಷ್ಟೊಂದೆಲ್ಲ ಯೋಗ್ಯತೆ ಇರೋದಿಲ್ಲ ಅಲ್ವಾ, ಅವ್ರ ಆಶೀರ್ವಾದ ಇದ್ರೆ ಮಾತ್ರ ನಾವೇನೆಲ್ಲ ಮಾಡ್ಲಿಕ್ಕಾಗೋದು. ಮತ್ತೆ ಕೃಷ್ಣನ ಆಶೀರ್ವಾದ, ರಾಧಾರಾಣಿಯ ಆಶೀರ್ವಾದ, ಎಲ್ಲ ವೈಷ್ಣವರ ಆಶೀರ್ವಾದ ಪಡ್ಕೊಂಡು ಮತ್ತೆ ನಾವು ಅಭ್ಯಾಸ ಮಾಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಜ್ಞಾನ ಪಡ್ಕೊಳ್ಳಿಕ್ಕೆ ಹೆಜ್ಜೆ ನೀಡ್ಬೇಕು. ಸೊ ಆದ ಕಾರಣ ಪ್ರತಿದಿನ ನಾವು ಕ್ಲಾಸ್ಗಿಂತ ಮುಂಚೆ ನಾವು ಈ ಪ್ರಣಾಮ ಮಂತ್ರಗಳನ್ನ ಹೇಳ್ತೇವೆ. ನೀವು ಸಹ ನನ್ನ ಜೊತೆ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ಕದಾ ಮಾಯಾ ದದಾತಿ ಸ್ವಪದಾನಿತಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೂಭಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದನ ಆಶೀರ್ವಾದ ಪಡ್ಕೊಂಡು ಹಾಗೆ ನಮ್ಮ ಗುರುಗಳಾದ ನಾಮನಿಷ್ಠ ದಾಸರ ಆಶೀರ್ವಾದ ಪಡ್ಕೊಂಡು ಇವತ್ತಿನ ಮೊದಲನೇ ಅಧ್ಯಾಯನ ಶುರು ಮಾಡೋಣ. ಗೀತಾ ಮಾತಾಜಿ, ವಿಡಿಯೋ ಆಡಿಯೋ ಎಲ್ಲ ಸರಿ ಇದೆ ಅಲ್ಲ? ಸರಿ ಇದೆ. ಹರೇ ಕೃಷ್ಣ. ಸೊ ನಿನ್ನೆನೆ ಒಂದು ಕಿರು ಪರಿಚಯ ಮಾಡ್ಕೊಂಡ್ವಿ. ಯಾರ್ಯಾರು ಇವತ್ ಬಂದಿದಾರೋ ಅವ್ರಿಗೊಂದ್ ಸ್ವಲ್ಪ ಪುಟ್ಟು ಪರಿಚಯ. ಯುದ್ಧ ಭೂಮಿ, ಯಾಕೆ ಯುದ್ಧ ಭೂಮಿಗೆ ಜನ ಹೋಗಿದ್ದಾರೆ ಅದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಅಣ್ಣ ತಮ್ಮದಿರು, ದೊಡ್ಡಪ್ಪನ ಮಕ್ಳು, ಚಿಕ್ಕಪ್ಪನ ಮಕ್ಳು ಜೊತೆಗಿದ್ದಾರೆ. ಧೃತರಾಷ್ಟ್ರ, ಅವನ ಮಕ್ಕಳು ಕೌರವರು, ಪಾಂಡುವಿನ ಮಕ್ಕಳು ಪಾಂಡವರು. ಧೃತರಾಷ್ಟ್ರನಿಗೆ ರಾಜ್ಯ ಬೇಕಿತ್ತು, ರಾಜ ಆಗ್ಬೇಕಿತ್ತು, ಆದ್ರೆ ಅವರು ಕುರುಡರಾಗಿರ್ತಾರೆ. ಆದ್ರೆ ಏನಾಗುತ್ತೆ, ನನ್ನ ಮಕ್ಳಿಗಾರು ಸಿಗ್ಲಿ ಅಂತ. ಆದ್ರೆ ಪಾಂಡವ ಅವರ ತಮ್ಮ, ಅವರಿಗೆ ರಾಜ್ಯ ಸಿಕ್ಕಿರತ್ತೆ, ರಾಜ ಆಗಿ ರಾಜ್ಯಭಾರ ಮಾಡ್ತಿರ್ತಾರೆ. ಕಾರಣಾಂತರದಿಂದ ಅವರು ದೇಹ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಮುಂದಕ್ಕೆ ಪಾಂಡವರು ರಾಜ್ಯ ಆಳ್ಬೇಕು. ಆದ್ರೆ ಏನಾಗುತ್ತೆ ಇಲ್ಲಿ, ಕೌರವರು ನಮ್ಗೆ ಬೇಕು, ಪಾಂಡವರಿಗೆ ನಾವೇ ರಾಜ್ಯ ಆಳ್ತೇವೆ.
ಎಷ್ಟ್ರ ಮಟ್ಟಿಗೆ ಅಂದ್ರೆ ಕೃಷ್ಣ ಹೋಗಿ ಕೇಳ್ತಾರೆ ದುರ್ಯೋಧನನ್ನ, ಅಪ್ಪ ಅವರೆಲ್ಲ ಕ್ಷತ್ರಿಯರು, ಪಾಂಡವರಿಗೆ ಒಂದೊಂದು ಚಿಕ್ಕ ಚಿಕ್ಕ ಹಳ್ಳಿನಾರು ಕೊಟ್ಬಿಡಿ, ಅಷ್ಟಾರು ಕೊಡಿ. ಅದು ಕೊಡ್ಲಿಕ್ಕೂನು ದುರ್ಯೋಧನ ಸಿದ್ಧ ಇರ್ಲಿಲ್ಲ. ಹಾಗಾಗಿ ಯುದ್ಧ ಆಗುವ ಪರಿಸ್ಥಿತಿ ಬಂತು. ಕೊಡ್ಲಿಕ್ಕೆ ಒಪ್ಕೊಂಡಿಲ್ಲ. ಅವ್ರು ವನವಾಸಕ್ಕೆ ಕಳ್ಸಿದ್ರು, ವನವಾಸದಿಂದ ಬಂದ ಮೇಲೂ ಸಹ ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಏನು ಇನ್ನು ಬಾಕಿ ಯಾವ ಮಾತುಕತೆನೂ ಇಲ್ಲ, ಯಾರು ಒಪ್ಕೊಳ್ಳಿಕ್ ರೆಡಿಲಿಲ್ಲ ಅನ್ನೋ ಪರಿಸ್ಥಿತಿಗೆ ಹೋದಾಗ ಯುದ್ಧ ಮಾಡ್ಲೇಬೇಕು. ಯುದ್ಧ ಮಾಡಿಯೇ ಯಾರು ಜಯಗೊಳಿಸ್ತಾರೋ ಅವರಿಗೆ ರಾಜ್ಯ ಆಳುವ ಅವಕಾಶ ಸಿಗತ್ತೆ ಅನ್ನೋ ಪರಿಸ್ಥಿತಿ ಬಂದಿದೆ. ಅದು ಮಹಾಭಾರತದ್ದು ಪೂರ್ತಿ ನಾನ್ ನಿಮ್ಗೆ ಹೇಳಿದ್ರೆ ಭಗವದ್ಗೀತೆ ಸಾರ ಹೋಗ್ಬಿಡತ್ತೆ. ಒಂದ್ ಸ್ವಲ್ಪ ನಿಮ್ಗೆ ಏನ್ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟು ಒಂಚೂರು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಈಗೇನಾಗಿದೆ, ಯುದ್ಧ ಭೂಮಿಯಲ್ಲಿ ಕೌರವರು ಪಾಂಡವರು ಸೇರಿದ್ದಾರೆ. ಅವ್ರ ಕಡೆ ಫ್ರೆಂಡ್ಸ್, ಫ್ಯಾಮಿಲಿ ಅಲ್ವಾ, ಅವ್ರ ಸೈನಿಕರು ಎಲ್ಲ ಜೊತೆ ಕೂಡ್ಕೊಂಡು ಆ ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ. ಅಲ್ಲಿ ಆ ಜಾಗದಲ್ಲಿ ಅರ್ಜುನನ್ಗೆ ಗೊಂದಲ ಉಂಟಾಗತ್ತೆ. ಮತ್ತೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಈ ಗೊಂದಲದಿಂದ. ಹಾಗಾಗಿ ಏನ್ ಮಾಡ್ತಾರೆ, ಇಂಥ ಪರಿಸ್ಥಿತಿಗೆ ನಾನು ಹೆಂಗ್ ಬಂದ್ಬಿಟ್ಟೆ ಅಂತ ಹೇಳಿ ತಮ್ಮ ಜೊತೆಗಿದ್ದ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾರೆ. ಇದು ಸರಿನಾ, ಇದು ತಪ್ಪಾ, ಇದು ಹೇಗೆ, ಅದು ಹೇಗೆ ಅಂತ. ಆ ಪ್ರಶ್ನೆ ಮಾಡಿದ್ದ ಕಾರಣ ಏನಾಯ್ತು, ಕೃಷ್ಣ ಅವರಿಗೆ ಭಗವದ್ಗೀತೆಯನ್ನ ಹೇಳುವಂತ ಸಂದರ್ಭ ಬಂತು. ಅರ್ಜುನನೇ ಇದನ್ನ ಕೇಳ್ತಿರ್ಬೋದು, ಅರ್ಜುನ ಕೃಷ್ಣನಿಂದ ಡೈರೆಕ್ಟ್ ಆಗಿ ಕೇಳ್ಸ್ಕೊಂತ ಇದಾರೆ. ಆದ್ರೆ ಇದು ಅರ್ಜುನನಿಗೆ ಮಾತ್ರನಾ? ನಮ್ಗೆಲ್ಲ ಅಲ್ವಾ? ಏನೋ ಕೃಷ್ಣ ಅರ್ಜುನ ಮಾತಾಡ್ಕೊಂಡ್ರು, ನಾವೇನಕ್ಕಪ್ಪ ತಲೆ ಕೆಡ್ಸ್ಕೋಬೇಕು, ನಾವೇನಕ್ಕೆ ಅದನ್ನ ಓದ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನಮ್ಮ ಆ ಅನಿಸಿಕೆ ಈ ಭಗವದ್ಗೀತೆ 18 ದಿನಗಳನ್ನ ಮುಗಿಸ್ದಾಗ ನಿಮ್ಗೆ ಗೊತ್ತಾಗತ್ತೆ, ತಪ್ಪು, ನಮಗೂ ಸಹ ಇದು ಅನ್ವಯ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವ್ ಈ 18 ದಿನಗಳ ಕ್ಲಾಸನ್ನ ಸಾಗಿಸ್ಕೊಂಡು ಹೋಗೋಣ, ಆಯ್ತಾ? ಸೊ ಈ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಒಂದು ಮುಖ್ಯ ಅಂಶ ಆಗುತ್ತೆ. ಮತ್ತೆ ಭಗವದ್ಗೀತೆಯಲ್ಲಿ 5 ಮುಖ್ಯ ವಿಷಯಗಳನ್ನ ನಾವು ತಿಳ್ಕೊಬಹುದು. ಯಾವುದು? ಈಶ್ವರ, ದೇವರು ಅಂದ್ರೆ ಯಾರು, ಪರಮಾತ್ಮ ಯಾರು, ಕೃಷ್ಣ ಯಾರು, ಬ್ರಹ್ಮನ್ ಅಂದ್ರೆ ಯಾರು, ಸರ್ವೋಚ್ಚ ನಿಯಂತ್ರಕ ಅಂದ್ರೆ ಯಾರು, ಜೀವ ಅಂದ್ರೇನು, ಜೀವಂತ ಅಸ್ತಿತ್ವ ಇರೋದು ಯಾವುದಕ್ಕೆ, ಯಾರು ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾರು ಶಾಶ್ವತ, ಯಾರು ಅಶಾಶ್ವತ, ಮತ್ತೆ ಪ್ರಕೃತಿ, ಕಾಲ ಅಂದ್ರೆ ಸಮಯ, ಟೈಮ್, ಕರ್ಮ, ಚಟುವಟಿಕೆಗಳು. ಎಲ್ಲರೂ ಹೇಳ್ತಾರೆ ನಮ್ ಕರ್ಮನಪ್ಪ, ನಮ್ ಕರ್ಮ ಅಂತ. ಕರ್ಮ ಅಂದ್ರೆ ನಾವು ಈಗ ಹುಟ್ಟಿದ್ದೇವೆ, ನಮ್ಗೆ ಅಂತಾನೆ ನಾವು ಮಾಡಿರುವ ಕರ್ಮದ ಫಲಗಳು, ಇಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮದಲ್ಲಿ ನಾವು ಮಾಡಿರುವ ಕರ್ಮಗಳು, ಕೆಲಸ ಮಾಡಿರ್ತೇವೆ, ಅದ್ರ ಫಲವಾಗಿ ನಮ್ಗೆ ಪಾಪನೋ ಪುಣ್ಯನೋ ಸಂಪಾದನೆ ಮಾಡಿರ್ತೇವೆ. ಅದ್ರ ಮೇಲೆ ನಮ್ಗೆ ಈ ಜನ್ಮದಲ್ಲಿ ಇಂತೆಂಥದ್ದು ಅಂತ ಕೆಲಸ ಸಿಗಿರುತ್ತೆ, ನಮ್ಮ ಮನೆಯಲ್ಲಿ ಬರ್ಕೊಂಡ್ ಬಂದಿರ್ತೇವೆ, ಇಂಥ ಕೆಲಸ ಮಾಡ್ತೇವೆ, ಅದನ್ನೇ ಕರ್ಮ ಅಂತ ಕರೆಯೋದು. ಈ ಕರ್ಮ ಅಂದ್ರೆ ಏನು, ಇದ್ರ ಬಗ್ಗೆ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಅವನ ಗೊಂದಲದಿಂದ ಆಚೆ ಬರ್ಲಿಕ್ಕೋಸ್ಕರ ಪ್ರತಿಯೊಂದನ್ನ ವಿವರಿಸಿದ್ದಾರೆ. ಸೊ ನಾವು ಇದನ್ನೆಲ್ಲ ತಿಳ್ಕೊಬಹುದು. ಜೀವಾತ್ಮ ಯಾರು, ದೇವ್ರಂದ್ರೆ ಯಾರು, ಪ್ರಕೃತಿ ಅಂದ್ರೇನು, ವಿಶ್ವ ಸೃಷ್ಟಿ ಅಂದ್ರೇನು, ಕಾಲ ಹೇಗೆ ಅದನ್ನ ನಿಯಂತ್ರಣ ಮಾಡುತ್ತೆ, ಜೀವಿಗಳ ಕರ್ಮಗಳು ಯಾವುವು, ಇವೆಲ್ಲವನ್ನ ನಾವು ಭಗವದ್ಗೀತೆಯಲ್ಲಿ ತಿಳಿಬಹುದು. ಹಾಗಾಗಿ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಭಗವಂತ ಅರ್ಜುನನಿಗೆ ಒಂದೊಂದಾಗೆ ತಿಳಿಸ್ಕೊಂಡು ಹೋಗ್ತಾರೆ. ಈ ಭಗವದ್ಗೀತೆನ ನಾವು 3 ಭಾಗ ಮಾಡ್ಬೋದು. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಭಗವಂತ ಕರ್ಮಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಮಧ್ಯ 7ರಿಂದ 12 ಅಧ್ಯಾಯ ಇದೆಯಲ್ಲ, ಅದು ಅಮೃತ. ಈಗೇನಿಲ್ಲ, ನಮ್ಮ ಮನೇಲಿ ಬೆಳೆ ಬಾಳೋ ವಸ್ತು, ದುಡ್ಡು ಎಲ್ಲ ಇದ್ರೆ ಏನ್ ಮಾಡ್ತೀವಿ, ನಾವ್ ಯಾವ್ದಾರ ಒಂದ್ ಒಳಗಡೆ ಕಬೋರ್ಡಿಗೆ ಹಾಕಿ ಚೆನ್ನಾಗಿ ಲಾಕ್ ಹಾಕಿರ್ತೀವಲ್ಲ, ಹಾಗೆ ಆ ಸೀಕ್ರೆಟ್, ಟಾಪ್ ಸೀಕ್ರೆಟ್ ಭಗವಂತ ಭಗವದ್ಗೀತೆಯ ಮಧ್ಯದಲ್ಲಿ ಇಟ್ಟಿದ್ದಾರೆ. ಅದೇ ಭಕ್ತಿ ಯೋಗ.
ಅದಾದ್ಮೇಲೆ 13ರಿಂದ 18ನೇ ಅಧ್ಯಾಯದವರೆಗೂ ಭಗವಂತ ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು ಗೀತೆಯ 6ನೇ ಅಧ್ಯಾಯದವರೆಗೂ ಇಲ್ಲಪ್ಪ ನಾನು ಕುತ್ಕೊಂತೀನಿ, ಕೃಷ್ಣ ಏನ್ ಹೇಳಿದ್ದಾರೆ ಕೇಳಿಸ್ಕೊಂತೇನೆ ಅನ್ನೋವರೆಗೂ ನೀವು ಮನ್ಸ್ ಮಾಡಿದ್ರೆ ಮಾತ್ರ ನೀವು ಈ ಭಕ್ತಿ ಯೋಗದ ರುಚಿಯನ್ನ ಪಡ್ಕೊಳಕ್ ಸಾಧ್ಯ ಆಗತ್ತೆ. ಸೊ ನೀವೆಲ್ಲ ಕುತ್ಕೊಂತೀರಾ, ಕೇಳಿಸ್ಕೊಂತೀರಾ ಅಂತ ನಂಬಿದ್ದೇನೆ. ಹರೇ ಕೃಷ್ಣ. ಮತ್ತೆ ಎಲ್ಲರೂ ಒಂದ್ ಪ್ರಶ್ನೆ ಮಾಡ್ಬೋದು, ಭಗವದ್ಗೀತೆ ಅಂತ ಯಾಕೆ ಕರೀತಾರೆ? ನೀವಿಲ್ಲಿ ನೋಡ್ಬೋದು, ಇಡೀ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದಾವೆ. ಅದ್ರಲ್ಲಿ 574 ಶ್ಲೋಕಗಳು ಕೃಷ್ಣನೇ ಹೇಳಿದ್ದಾರೆ. ಅಂದ್ರೆ 82% ಅಷ್ಟು ಶ್ಲೋಕಗಳು ಮಾತಿರೋದು ಕೃಷ್ಣಂದೇ, ಭಗವಂತಂದೇ. ಭಗವದ್ಗೀತೆ ಭಗವಂತ ಹಾಡಿರೋ ಗೀತೆ ಭಗವದ್ಗೀತೆ. 84 ಶ್ಲೋಕಗಳು ಅರ್ಜುನ ಹೇಳಿದ್ದಾರೆ, ಮತ್ತೆ 41 ಸಂಜಯ, ಒಂದೇ ಒಂದು ಧೃತರಾಷ್ಟ್ರ. ಸೊ ನಾವು ನಿನ್ನೆ ಗೀತಾ ಮಹಾತ್ಮೆಯಲ್ಲಿ ತಿಳ್ಕೊಂಡ್ವಿ ಭಗವದ್ಗೀತೆನ ಯಾಕೆ ಓದ್ಬೇಕು ಅಂತ. ಸೊ ನಾವಿವತ್ತು ಶುರು ಮಾಡ್ತಾ ಇದೀವಿ 1ನೇ ಅಧ್ಯಾಯದಿಂದ. ದಯವಿಟ್ಟು ಎಲ್ಲರೂ ಮನ್ಸಿಟ್ಟು ಕೇಳಿಸ್ಕೊಳ್ಳಿ. ಶ್ರವಣ ಮಾಡಿದ್ರೆ ಸಾಕು, ಭಗವಂತ ಹೇಳಿರೋ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ಅಷ್ಟು ಸಾಕು. ಕೇಳಿಸ್ಕೊಂಡ್ರೆ ಸಾಕು. ನಮ್ಗೆ ಎಷ್ಟು ಫಲ ಸಿಗುತ್ತೆ ಅಂದ್ರೆ ನಮ್ಮ ಪಾಪಗಳೆಲ್ಲ ಹಾಗೆ ಬೂದಿ ಆಗ್ಬಿಡತ್ತೆ. ಭಗವಂತನ ಹೆಸರು ಕೇಳಿದ್ರೆ ಸಾಕು, ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಭಗವಂತನ ನಾಮ ಜಪ ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ಯಾಕಂದ್ರೆ ಕಲಿಯುಗದ ಜನದ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ದೇವ್ರು ಧರ್ಮ ಇದ್ರ ಬಗ್ಗೆ ಯಾರಿಗೂ ಮನ್ಸಿರೋದಿಲ್ಲ, ತುಂಬಾ ಕಡಿಮೆ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಭಗವಂತನ ಹೆಸರು ಹೇಳಿದ್ರೆ ಸಾಕು, ಕೇಳಿದ್ರೆ ಸಾಕು, ಬೇರೆ ಬೇರೆ ಯುಗಗಳಲ್ಲಿ ಜಪ ತಪ ಹೋಮಗಳ ಮಾಡದಷ್ಟೇ ಫಲ ಈ ಕಲಿಯುಗದಲ್ಲಿ ಸಿಗುತ್ತೆ ಅಲ್ವಾ? ಸೊ ಎಲ್ಲರೂ ಈ ಭಗವದ್ಗೀತೆನ ಓದ್ಬೇಕು, ತತ್ವಗಳನ್ನ ತಿಳ್ಕೋಬೇಕು, ಮತ್ತೆ ಅನುಷ್ಠಾನ ಮಾಡ್ಕೋಬೇಕು. ಅವಾಗ ನಮ್ ಜೀವನ ಪರಿಪೂರ್ಣ ಆಗತ್ತೆ. ಹೇಗೆ? ನಾವು ಭಗವದ್ಗೀತೆ ಓದಿದಾಗ, ತಿಳ್ಕೊಂಡಾಗ. ಅದನ್ನ ನಾವು ಇವತ್ತು ಶುರು ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ರು ಸಹ ಗೀತೆಯನ್ನ ಓದ್ಲೇಬೇಕು. ಅವಾಗ್ಲೇ ನಮಗೆ ಭಯ, ಜೀವನದಲ್ಲಿ ಭಯ, ಶೋಕ ಎಲ್ಲ ದೂರ ಆಗತ್ತೆ. ಮತ್ತೆ ಇದೇ ಜನ್ಮದಲ್ಲೇ ಈ ದೇಹವನ್ನ ಇಟ್ಕೊಂಡೇನೆ ನಾವೆಲ್ಲ ಸುಖವಾಗಿ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಬೋದು. ಸೊ ಇದನ್ನ ಹೇಳ್ತಾ 1ನೇ ಅಧ್ಯಾಯಕ್ಕೆ ಹೊರಡೋಣ. ಸೊ 1ನೇ ಅಧ್ಯಾಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ, ಅರ್ಜುನ ವಿಷಾದ ಯೋಗ. ಸೊ ನಾನ್ ನಿಮ್ಗೆ ಹಾಗೆ ತಿಳಿಸ್ಕೊಟ್ಟ ಹಾಗೆ ಏನಾಗಿದೆ, ಯುದ್ಧ ಭೂಮಿಗೆ ಹೋಗಿದ್ದಾರೆ. ಎಲ್ಲಾ ಪಾರ್ಟಿ ಆ ಕಡೆ ಈ ಕಡೆ ಫ್ರೆಂಡ್ ಆಪೋಸಿಟ್ ಎಲ್ಲ ಅರೇಂಜ್ ಆಗ್ಬಿಟ್ಟಿದೆ, ಎಲ್ಲ ಇದ್ದಾರೆ. ಅಲ್ಲಿ ಯುದ್ಧ ಶುರು ಆಗ್ಬೇಕು. ಆ ಸಮಯಕ್ಕೆ ಏನಾಗುತ್ತೆ, ಧೃತರಾಷ್ಟ್ರ ತನ್ನ ಸೆಕ್ರೆಟರಿ ಸಂಜಯನ್ನ ಕೇಳ್ತಾರ. ಸೊ ಇಲ್ಲಿ ಇನ್ನೊಂಚೂರು ಪುಟ್ಟ ಪರಿಚಯ ಮಾಡ್ಕೊಡ್ಬೇಕು ನಿಮ್ಗೆ. ಧೃತರಾಷ್ಟ್ರನ್ಗೆ ಕಣ್ ಕಾಣಿಸೋದಿಲ್ಲ. ಅವರಿಗೆ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೋಬೇಕು. ಹಾಗಾಗಿ ಸಂಜಯ ಅನ್ನ ಕೇಳ್ತಾರೆ, ಏನಾಗ್ತಿದೆ ಯುದ್ಧ ಭೂಮಿಯಲ್ಲಿ ಅಂದ್ರೆ. ಅವರಿಬ್ರು ಯುದ್ಧ ಭೂಮಿಯಲ್ಲಿ ಇಲ್ಲ, ಅರಮನೆಯಲ್ಲಿ ಇದ್ದಾರೆ. ಸೊ ಯುದ್ಧ ಮನೆಯಲ್ಲಿ ಏನಾಗ್ತಿದೆ ಅಂತ ಹೆಂಗೆ ನಮ್ಗೆ ಲೈವ್ ಕಾಸ್ಟ್ ನಡೆಯುತ್ತಲ್ವಾ, ಹಾಗೆ ನಾನೀಗ ಬೇರೆ ದೇಶದಲ್ಲಿದ್ದೆ, ನಾ ಇಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಂತೀರಾ, ನೋಡ್ತೀರಾ ಅಲ್ವಾ. ಹೀಗೆ ಸಂಜಯನ್ಗೆ ಹೇಗ್ ಸಾಧ್ಯ ಆಯ್ತು? ಅವರ ಗುರು ವ್ಯಾಸರು ಅವರಿಗೆ ಆ ಶಕ್ತಿಯನ್ನ ಕೊಟ್ಟಿರ್ತಾರೆ. ಸೊ ಅಲ್ಲೇ ಧೃತರಾಷ್ಟ್ರನ ಮುಂದೆ ಕುತ್ಕೊಂಡು ಸಂಜಯರಿಗೆ ಏನಾಗ್ತಾ ಇದೆ ಯುದ್ಧ ಭೂಮಿಯಲ್ಲಿ ಅಂತ ನೋಡಬಹುದು, ಕೇಳಬಹುದು. ಅದನ್ನ ಧೃತರಾಷ್ಟ್ರನ್ಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಧೃತರಾಷ್ಟ್ರ ಇಡೀ ಭಗವದ್ಗೀತೆಯಲ್ಲಿ ಹೇಳಿರೋದು ಒಂದೇ ಶ್ಲೋಕ, ಆ 1ನೇ ಶ್ಲೋಕ ಇದು. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏನಂತ ಕೇಳ್ತಾ ಇದ್ದಾರೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ
ನನ್ನ ಮಕ್ಕಳು, ಮಾಮಕಾಹ ನನ್ನ ಮಕ್ಕಳು, ಪಾಂಡವ ಅಂದ್ರೆ ಪಾಂಡುವಿನ ಮಕ್ಕಳು, ಪಾಂಡುವಿನ ಮಕ್ಕಳು ಏನ್ ಮಾಡ್ತಿದ್ದಾರೆ? ಕಿಂ ಅಕುರ್ವತ ಏನ್ ಮಾಡ್ತಾ ಇದ್ದಾರೆ ಸಂಜಯ? ಸೊ ನಾವಿಲ್ಲಿ ಧೃತರಾಷ್ಟ್ರನ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ತನ್ನ ಮಕ್ಕಳೇ ರಾಜ್ಯವನ್ನ ಆಳ್ಬೇಕು, ಅವರಿಗೆ ಜಯ ಆಗ್ಬೇಕು, ತನ್ನ ತಮ್ಮನ ಮಕ್ಕಳಿಗೆ ಏನೂ ಸಿಗ್ಬಾರ್ದು. ಹೇಗ ಅರ್ಥ ಮಾಡ್ಕೋಬಹುದು ನಾವು? ಈ ಶ್ಲೋಕದಲ್ಲೇ ನೋಡ್ಬೋದು. ನನ್ನ ಮಕ್ಕಳು ಮಾಮಕಾಹ, ನನ್ನ ಮಕ್ಕಳು, ತಮ್ಮನ ಮಕ್ಕಳು ಸಹ ಅವ್ರ ಮಕ್ಕಳಾಗ್ಬೇಕಲ್ವಾ? ಅವರು ನನ್ ಮಕ್ಳೇ ಅಲ್ವಾ? ಇಲ್ಲ, ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ? ಪಾಂಡವಶ್ಚೈವ, ಪಾಂಡವರು ನನ್ನ ಮಕ್ಕಳು ಅಂದ್ರೆ ಅಲ್ಲೇ ಅವ್ರ ಮಾತಲ್ಲೇ ಗೊತ್ತಾಗತ್ತೆ ಅವರಿಗೆ ಪಾಂಡವರು ನನ್ನ ಮಕ್ಕಳು ಅಂತ. ಅವ್ರಿಗೆ ಯೋಚನೆ ಮಾಡ್ಲಿಕ್ಕೂ ಇಲ್ಲ. ಅವರು ದೈಹಿಕವಾಗಿ ಕುರುಡ್ರಲ್ಲ, ಧಾರ್ಮಿಕವಾಗೂ ಅಷ್ಟೇನೆ, ಸಂಬಂಧದಲ್ಲೂ ಅಷ್ಟೇ, ಪ್ರೀತಿಯಿಂದ ವಿಶ್ವಾಸದಿಂದಲೂ ಅಷ್ಟೇ ಕುರುಡ್ರಾಗ್ಬಿಟ್ಟಿದ್ದಾರೆ. ಸೊ ಯುದ್ಧ ನಡೀತಾ ಇರೋದೆಲ್ಲಿ? ಧರ್ಮಕ್ಷೇತ್ರದಲ್ಲಿ. ಯಾವ್ದದು ಧರ್ಮಕ್ಷೇತ್ರ? ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಧೃತರಾಷ್ಟ್ರನಿಗಿಲ್ಲೇ ಭಯ. ಯಾಕೆ? ಮೊದಲನೇ ಭಯ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಧೃತರಾಷ್ಟ್ರ ಸುಮ್ನೆ ಕೇಳ್ಬೋದಿತ್ತು ಸಂಜಯನ್ನ, ಏನಪ್ಪಾ ಸಂಜಯ, ಕುರುಕ್ಷೇತ್ರದಲ್ಲಿ ನಮ್ಮವರು ಮತ್ತೆ ಪಾಂಡವರು ಮಕ್ಕಳು ಏನಪ್ಪಾ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಅವ್ರು ಒತ್ತಿ ಹೇಳಿದ್ದಾರೆ ಏನಂತ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅಂದ್ರೆ ಕುರುಕ್ಷೇತ್ರ ಒಂದು ಧರ್ಮದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಯಾರ್ಯಾರು ಧರ್ಮವನ್ನ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಜಯ ಸಿಗುತ್ತೆ. ಅಂತ ಪುಣ್ಯ ಭೂಮಿ ಕುರುಕ್ಷೇತ್ರ. ಅಂತ ಪುಣ್ಯ ಭೂಮಿಯಲ್ಲಿ ಧರ್ಮ ಮಾಡಿದವ್ರು ಮಾತ್ರ ಗೆಲುವು ಸಿಗ್ಬೇಕಾದ್ರೆ ಪಾಂಡವರಿಗೆ ಗೆಲುವು ಸಿಗೋದು. ಯಾಕೆ? ಯೋಚನೆ ಮಾಡೋಣ, ಹೋಗ್ತಾ ತಿಳ್ಕೊಳ್ಳೋಣ. ಆದ್ರೆ ಇಲ್ಲಿ ಇವ್ರಿಗೇನು ಕ್ವಶನ್ ಬರ್ತಾ ಇರೋದು, ಹೆಂಗೆ ನನ್ ಮಕ್ಳು ಗೆಲ್ತಾರೋ ಇಲ್ವೋ ಅಂದ್ರೆ ದುರ್ಯೋಧನಿಗೆ ಗೊತ್ತು ಅಧರ್ಮ ಅನ್ನೋದು ಅವ್ರ ಮಕ್ಳ ಕಡೆ ಇದೆ. ಅಧರ್ಮನ ಪ್ರತಿನಿಧಿಸ್ತಿರೋರು ಯಾರು? ಕೌರವರು ಅಂತ. ಹಾಗಾಗಿ ಅವರ ಮುಖದಲ್ಲಿ ನೀವು ನೋಡ್ಬೋದು ಸಂಶಯ, ಡೌಟ್, ಭಯ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು, ಎಲ್ಲಾ ಶ್ಲೋಕಗಳನ್ನು ನಾನೇ ಅರ್ಥ ಹೇಳಿದ್ರೆ ಬೋರಿಂಗ್ ಆಗ್ಬಿಡುತ್ತೆ. ದಯವಿಟ್ಟು ನೀವು ಸಹ ಶ್ಲೋಕಗಳನ್ನ ಹೇಳ್ಬೋದು. ಯಾರಿಗೆ ಶ್ಲೋಕ ಹೇಳಲಿಕ್ ಬರುತ್ತೆ ಹೇಳಿದ್ರೆ ಸಂತೋಷ, ಯಾರಿಗ್ ಬರೋದಿಲ್ವೋ ಟ್ರೈ ಮಾಡ್ತೀವಿ ಮಾತಾಜಿ ಅನ್ನೋರ್ಗೂ ಸಹ ನಾವು ಅವಕಾಶ ಮಾಡ್ಕೊಡ್ತೀವಿ. ಕಾರಣ ಇಷ್ಟೇ, ಭಗವದ್ಗೀತೆನ ತಿಳಿಯೋದಷ್ಟೇ ಅಲ್ಲ, ಓದೋದಷ್ಟೇ ಅಲ್ಲ, ಶ್ಲೋಕಗಳನ್ನು ಹೇಳಲಿಕ್ಕೆ ನಮ್ ಕೈಲಿ ಆಗತ್ತೆ ಅನ್ನುವ ಮನೋಭಾವನೆ ನಿಮ್ಗೆಲ್ಲ ಬರ್ಬೇಕು ಅಂತ. ತಪ್ಪು ಹೇಳಿದ್ರು ಪರವಾಗಿಲ್ಲ, ಪ್ರಯತ್ನ ಪಡಿ ಆಯ್ತಾ. ಅರ್ಥಗಳನ್ನ ನಾನು ಹೇಳ್ಕೊಂಡು ಹೋಗ್ತೇನೆ ಆಯ್ತಾ. ಯಾರ್ಯಾರು ಹೇಳಲಿಕ್ಕಿದ್ರೆ ದಯವಿಟ್ಟು ಕೈಯನ್ನು ರೇಸ್ ಮಾಡಿ. ಯಾರಿಗೆಲ್ಲ ಹೇಳಲಿಕ್ಕೆ ಇಷ್ಟ ಇದೆಯಾ ಕೈ ರೇಸ್ ಮಾಡಿ. ಓಕೆ, ವಿದ್ಯಾ ಮಾತಾಜಿ. ಓಕೆ, 1 ನಿಮಿಷ ಹೇಳ್ತೇನೆ. ಮುಂದಿನ ಶ್ಲೋಕಕ್ಕೆ ನಿಮ್ಗೆ ಹೇಳಲಿಕ್ಕೆ ಹೇಳ್ತೇನೆ, ಕೈ ರೇಸ್ ಮಾಡ್ಕೊಂಡಿರಿ. ಸೊ ಇಲ್ಲಿ ಧರ್ಮ ಕ್ಷೇತ್ರದಲ್ಲಿ ಕುರು ರಾಜ ಇಂದ್ರದೇವರಿಂದ ವರ ಪಡೆದಿರ್ತಾರೆ. ಯಾರ್ಯಾರು ಧರ್ಮ ಮಾಡಿ ಆ ಕ್ಷೇತ್ರದಲ್ಲಿ ಪ್ರಾಣನ ಬಿಡ್ತಾರೋ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಅವರಿಗೆ ಜಯ ಸಿಗತ್ತೆ ಅಂತ. ಸೊ ಹೀಗೆ ನೀವು ಹಾಲಿರುತ್ತಲ್ವಾ, ಹಾಲನ್ನ ನೀವು ಉಳಿದ್ಬಿಟ್ಟು ಅಂದ್ರೆ ಈ ರಸಗುಲ್ಲ ಎಲ್ಲ ಮಾಡ್ತಾರಲ್ವಾ, ಅವಾಗ ಹೇಗಾಗತ್ತೆ ಹೇಳಿ? ಹಾಲನ್ನ ಹೊಡಿಬೇಕು ಅಲ್ವಾ, ನಮ್ಗೆ ಹಾಲಿನ ಭಾಗ ಮತ್ತೆ ಆ ನೀರು ಅದನ್ನ ಸಪ್ರೇಟ್ ಮಾಡ್ಬೇಕು. ಅದು ಎಲ್ಲಿ ನಡೀತಿದೆ? ಧರ್ಮಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಆ ಪೌಷ್ಟಿಕಾಂಶ, ಪ್ರೋಟೀನ್, ಹಾಲಿನ ಪ್ರೋಟೀನು ಪಾಂಡವರು, ಹಾಲಿನ ನೀರಿನ ಭಾಗ ಕೌರವರಿದ್ದ ಹಾಗೆ. ಸೊ ಅದನ್ನ ಚಲ್ಬಿಡ್ತೇವೆ ನಾವು. ಆದ್ರೆ ಆ ಹಾಲಿನ ಪೌಷ್ಟಿಕಾಂಶ ಇದೆ ಅಲ್ಲ, ಆ ಫ್ಯಾಟ್ ಪ್ರೋಟೀನ್ ಇದೆ ಅಲ್ಲ, ಅದನ್ನ ನಾವೇನ್ ಮಾಡ್ತೇವಿ? ಸ್ವೀಟ್ ಮಾಡ್ಕೊಂಡ್ ತಿಂತೇವೆ. ಸೊ ಇಲ್ಲಿ ಏನ್ ಆಗ್ತಾ ಇದೆ? ಕುರುಕ್ಷೇತ್ರದಲ್ಲಿ ಇದೇ ಆಗೋದು. ಧರ್ಮಕ್ಕೆ ಜಯ ಆಗತ್ತೆ. ಹೆಂಗೆ ಬೇಡ್ದೋಗಿರೋ ಕಳೆಗಳನ್ನೆಲ್ಲ ನಾವು ಹೊಲದಲ್ಲಿ ಕಿತ್ತು ಹಾಕ್ತಿವೋ ಆ ತರ ಕೆಲ್ಸ ಇಲ್ಲಿ ನಡೆಯುತ್ತೆ. ಅದಕ್ಕೆ ದುರ್ಯೋಧನಿಗೆ ಟೆನ್ಷನು. ಹೇಗ್ ಟೆನ್ಷನ್ ತೋರ್ಸ್ಕೊಂತ ಇದ್ದಾರೆ ದುರ್ಯೋಧನ ಈ ಶ್ಲೋಕದಲ್ಲಿ ನೋಡ್ಬೋದು. ವಿದ್ಯಾ ಮಾತಾಜಿ ಹೇಳ್ತೀರಾ? ನಮಸ್ತೆ ಮಾತಾಜಿ. ಮಾತಾಜಿ.
ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಶ್ಚರ್ಯಮಹತೀಂ ಚಮುಂ ಗುಡ್ಯಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧಿಮತಾ. ಹರೇ ಕೃಷ್ಣ. ತುಂಬಾ ಸಂತೋಷ ಮಾತಾಜಿ, ತುಂಬಾ ಸಂತೋಷ. ಯಾರಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬೇಡಿ, ಪ್ರಯತ್ನ ಪಡ್ತಾ ಇದ್ದಾರೆ ಆಯ್ತಾ. ಯಾಕಂದ್ರೆ ಈಗ ನಾವ್ ಅಪ್ಪ ಅಮ್ಮ ಅಂತ ಹುಟ್ಟ ತಕ್ಷಣ ಹೇಳಲ್ಲ ಅಲ್ವಾ, ಅಮ್ಮ ಅಮ್ಮ ಅಪ್ಪ ಅಂತ ಬಾಬಾ ಈಗೆಲ್ಲ ಹೇಳಿ ಆಮೇಲೆ ಮಾಡೋದು. ಭಗವಂತ ನೋಡ್ತಾ ಇದ್ದಾರೆ, ನಾವೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ. ಒಂದಲ್ಲ ಒಂದಿನ ನಮ್ಗೆ ಭಗವಂತ ಶಕ್ತಿ ಕೊಡ್ತಾನೆ ಚೆನ್ನಾಗಿ ಹೇಳಲಿಕ್ಕೆ. ಸೊ ಎಲ್ಲರೂ ದಯವಿಟ್ಟು ಶ್ಲೋಕ ಹೇಳಲಿಕ್ಕೆ ಪ್ರಯತ್ನ ಪಡಿ ಆಯ್ತಾ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ನಾವು ದುರ್ಯೋಧನನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಣ. ಏನ್ ಹೇಳ್ತಾ ಇದಾರೆ, ಯಾವಾಗ ಅರ್ಜುನ ಪಾಂಡವರು ಮತ್ತೆ ಅವ್ರ ಸೈನ್ಯನೆಲ್ಲ ನೋಡಿದ್ರು, ಯಾರೋ ದುರ್ಯೋಧನ ಆ ಯುದ್ಧ ಭೂಮಿಯಲ್ಲಿ ಸೀದಾ ಹೋಗ್ತಾರೆ. ಎಲ್ಲಿಗೆ? ಅವರ ಗುರುಗಳು. ಯಾರವರ ಗುರುಗಳು ಹೇಳ್ತೀರಾ? ದುರ್ಯೋಧನ ಗುರುಗಳು ಯಾರು ಅಂತ ಚಾಟ್ ವಿಂಡೋದಲ್ಲಿ ಹೇಳಿ ಯಾರಾದ್ರು ಗೊತ್ತಿದ್ಯಾ? ಹರೇ ಕೃಷ್ಣ. ಮೆಸೇಜ್ ಹಾಕ್ಬೋದು. ಯಾರು ಅವರ ಗುರುಗಳು? ದ್ರುಪದ, ದ್ರೋಣಾಚಾರ್ಯ. ಹೌದು, ದ್ರೋಣಾಚಾರ್ಯ. ಪ್ರಮೀಳಾ ಮಾತಾಜಿ, ಒಪ್ಪೋ, ನವ್ಯ. ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ಗೊತ್ತಿದೆ, ತುಂಬಾ ಸಂತೋಷ. ತುಂಬಾ ರಾಜೇಶ್ವರಿ ಮಾತಾಜಿ, SR ರೆಡ್ಡಿ. ಹೌದು. ಓಡ್ ಹೋಗ್ತಾರೆ ಅವ್ರ ಗುರುಗಳ ಹತ್ರ, ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು, ಆಚಾರ್ಯರೇ ಅಲ್ಲಿ ನೋಡಿ, ಬನ್ನಿ ನೋಡಿ, ಅಲ್ಲಿ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ದೃಷ್ಟದ್ಯುಮ್ನ. ದ್ರುಪದನ ಮಗ ದೃಷ್ಟದ್ಯುಮ್ನ. ದ್ರೌಪದಿಯ ತಂದೆ ದ್ರುಪದನ ಮಗ ದೃಷ್ಟದ್ಯುಮ್ನ ಏನ್ ಮಾಡಿದ್ದಾರೆ? ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಅಂದ್ರೆ ಇಲ್ಲೊಂದು ಪುಟ್ಟಿ ಕಥೆ ಇದೆ. ದ್ರುಪದ ಮತ್ತೆ ದ್ರೋಣಾಚಾರ್ಯರು ಸ್ನೇಹಿತರು. ಏನೋ ಗೊಂದಲ ಆಗಿ ಸಮಸ್ಯೆ ಆಗಿ ಯಾವ ಮಟ್ಟಿಗೆ ಹೋಗ್ಬಿಡುತ್ತೆ ಅಂದ್ರೆ, ದ್ರುಪದ ಒಂದು ಮಹಾಯಜ್ಞವನ್ನ ಮಾಡಿ ದ್ರೋಣಾಚಾರ್ಯನನ್ನ ಕೊಲ್ಲುವ ಶಕ್ತಿ ಇರುವ ಮಗನನ್ನ ಪಡ್ಕೊಂತಾರೆ. ಅವರೇ ದೃಷ್ಟದ್ಯುಮ್ನ. ದ್ರುಪದನ ಮಗ ದೃಷ್ಟದ್ಯುಮ್ನ. ಈ ವಿಷಯ ದ್ರೋಣಾಚಾರ್ಯರಿಗೆ ಗೊತ್ತಿದ್ರೂ ಸಹ ದೃಷ್ಟದ್ಯುಮ್ನಿಗೆ ಎಲ್ಲಾ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ. ಅಂದ್ರೆ ದೃಷ್ಟದ್ಯುಮ್ನಿಗೆ ಅವರು ಗುರುಗಳಾಗಿರ್ತಾರೆ. ಈಗೇನಾಗಿದೆ, ದ್ರೋಣಾಚಾರ್ಯ ಕೌರವ್ರ ಕಡೆ ಇದ್ದಾರೆ, ದೃಷ್ಟದ್ಯುಮ್ನ ಪಾಂಡವರ ಕಡೆ ಇದ್ದಾರೆ. ಸೊ ದುರ್ಯೋಧನನಿಗೆ ಈ ವಿಷಯ ಗೊತ್ತಲ್ವಾ? ನೋಡಿ, ಗೊತ್ತಿದ್ರು ಬಂದೇನ್ ಹೇಳ್ತಾ ಇದ್ದಾರೆ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಹೇಗೆ ಆ ಪೂರ್ತಿ ಸೈನ್ಯವನ್ನ ಹೇಗ್ ರಚಿಸಿದ್ದಾನೆ ನೋಡಿ. ಅಂದ್ರೆ ಇದ್ರ ಅರ್ಥ ಏನು? ಈ ಮಾತನ್ನ ಯಾಕೆ ಆಡ್ತಾ ಇದ್ದಾರೆ ದುರ್ಯೋಧನ? ಯಾವುದೇ ಕಾರಣಕ್ಕೂ ದ್ರೋಣಾಚಾರ್ಯರು ಮನಸ್ಸೋಲ್ಕೂಡ್ದು. ಕಂಪ್ಲೀಟ್ ಆಗಿ ಮನಸ್ಸಿಟ್ಟು ತಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯುದ್ಧ ಮಾಡಿ ಕೌರವರಿಗೆ ಗೆಲ್ಬೇಕು ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬೇಕು ಅವರು. ಹಾಗಾಗಿ ನಾವು ದುರ್ಯೋಧನನ ಮುಖದಲ್ಲಿ ಏನನ್ನ ನೋಡ್ತೇವೆ? ಕೋಪ, ಆತಂಕ. ಇದು ದುರ್ಯೋಧನನ ಮನಸ್ಥಿತಿ. ಅದಾದ್ಮೇಲೆ ಏನ್ ಮಾಡ್ತಾರೆ ದುರ್ಯೋಧನ? ಆ ಪಾಂಡವರ ಸೈನ್ಯ ಕಡೆ ಯಾರ್ಯಾರಿದ್ದಾರೆ, ಮತ್ತೆ ನಮ್ ಸೈನ್ಯದಲ್ಲಿ ಅವ್ರಿಗೆ ಬಲಾಬಲರಾಗಿ ಯಾರ್ಯಾರಿದ್ದಾರೆ? ಭೀಷ್ಮ ಪಿತಾಮಹ ಇದ್ದಾರೆ, ನೀವಿದ್ದೀರಾ, ಕರ್ಣನಿದ್ದಾನೆ, ಇಷ್ಟು ಜನ ಇದ್ದಾರೆ. ನಾವೆಲ್ಲ ಯುದ್ಧ ಮಾಡ್ಬೇಕು, ಎಲ್ಲರೂ ರಕ್ಷಣೆ ಕೊಡಿ, ಎಲ್ಲರೂ ಯುದ್ಧ ಮಾಡಿ, ನಾವ್ ಗೆಲ್ತೇವೆ, ಈ ತರ ಪ್ರೋತ್ಸಾಹದ ಮಾತುಗಳನ್ನ ಆಡ್ತಾರೆ. ಅದೆಲ್ಲ ಮಾತುಕತೆ ಆದ ತಕ್ಷಣ ಭೀಷ್ಮರು ತಮ್ಮ ಶಂಖವನ್ನ ಜೋರಾಗಿ ಊದ್ತಾರೆ. ಸೊ ನಾವೆಲ್ಲ ಯುದ್ಧಕ್ಕೆ ರೆಡಿ ಅಂತ ಹೇಗ್ ತೋರ್ಸ್ಕೊಂತ ಇದ್ರು ಮುಂಚೆ, ಶಂಖ ಮತ್ತೆ ಬೇರೆ ಬೇರೆ ವಾದ್ಯಗಳನ್ನ ಜೋರಾಗಿ ಬಾರಿಸ್ತಾ ಇದ್ರು. ಆ ಸದ್ದಿಂದ ಈ ಪಾರ್ಟಿ ರೆಡಿ ಇದೆ ಅಂತ ಗೊತ್ತಾಗ್ತಾ ಇತ್ತು. ಸೊ ಇದಾದ ನಂತರ ಏನಾಗತ್ತೆ, ಪಾಂಡವರ ಕಡೆಯಿಂದ ನಾವು ರೆಡಿ ಅಂತ ಹೇಳಲಿಕ್ಕೆ ಶಂಖಗಳನ್ನ ಎಲ್ಲರೂ ಊದ್ತಾರೆ. ರಾಜೇಶ್ವರಿ ಮಾತಾಜಿ ಹೇಳ್ತೀರಾ? ನಮಸ್ತೆ ಮೇಡಮ್. ಹರೇ ಕೃಷ್ಣ. ಹೇಳ ಮೇಡಮ್? ಹೇಳಿ ಮಾತಾಜಿ.
अन्ये च बहवः शूरा ಹರೇ ಕೃಷ್ಣ ಮಾತಾಜಿ. मदते त्यक्तजीविताः नानाशस्त्रप्रहरणाः सर्वे युद्धविशारदाः. ಹರೇ ಕೃಷ್ಣ ಮಾತಾಜಿ. 19ನೇ ಶ್ಲೋಕ ಹೇಳಿ. ನಘೋಷೋ ಆ ಶ್ಲೋಕ ಹೇಳಿ. 19 ಮೇಡಮ್. ಹಾ ಮಾತಾಜಿ. सघोषोधार्तराष्ट्राणां हृदयानि व्यधारयत् नभश्च पृथिवीं चैव तुमुलो विनुनादयन्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೀವಿಲ್ಲೇನ್ ನೋಡ್ಬೋದು, ಈ 19ನೇ ಶ್ಲೋಕದಲ್ಲಿ ಯಾವಾಗ ಕೌರವರು ಅವ್ರ ಕಡೆಯಿಂದ ನಾವು ಸಿದ್ಧ ಅಂತ ಎಲ್ಲಾ ನಾದಗಳನ್ನ ಮಾಡಿದ್ರು, ಪಾಂಡವರು ಸಹ ಅದನ್ನೇ ಮಾಡಿದ್ರು. ಕೃಷ್ಣ, ಅರ್ಜುನ, ನಕುಲ, ಸಹೋದರ ಇವರೆಲ್ಲರೂ, ಭೀಮ, ಎಲ್ಲರೂ, ಧರ್ಮರಾಯ, ಪ್ರತಿಯೊಬ್ರು ತಮ್ಮ ಶಂಖಗಳನ್ನ ಊದಿದ್ರು. ಆ ಶಂಖನಾದ ಹೇಗಿತ್ತು ಅಂದ್ರೆ ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿದ್ದು. ಅಂದ್ರೆ ಅಷ್ಟು ಡಿವೈನ್, ಅಂದ್ರೆ ಅಷ್ಟು ಶಕ್ತಿ ಇತ್ತು ಆ ಶಂಖನಾದ. ಕೇಳಿದ್ರೇನೆ ಅವ್ರಿಗೆ ಭಯ ಆಗ್ತಾ ಇತ್ತು. ಧರ್ಮ ಮಾಡೋರು, ಧರ್ಮದ ಕಡೆ ಇರೋರು, ಧರ್ಮದ ಭೂಮಿಯಲ್ಲಿ ನಿಂತು ಯುದ್ಧ ಮಾಡ್ತಿರೋರು ಶಂಖನಾದನ ಎಷ್ಟು ಜೋರಾಗಿ ಓದ್ಬೋದು ಅಲ್ವಾ? ಸೊ ಯಾವಾಗ ಈ ಶಂಖನಾದ ಆ ಕಡೆಯಿಂದ ಕೇಳಿ ಬಂತು, ಎಲ್ಲರಿಗೂ ಗೊತ್ತಿರುತ್ತೆ ಪಾಂಡವರೇ ಗೆಲ್ಲೋದು, ಕೌರವರಿಗೆ ಕಷ್ಟ ಅಂತ ಹೇಳಿ. ಆಯ್ತಾ? ಸೊ ಈಗ ನಾವು ಧೃತರಾಷ್ಟ್ರನ ಬಗ್ಗೆ ತಿಳ್ಕೊಂಡ್ವಿ, ದುರ್ಯೋಧನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ನಮ್ಮ ಅರ್ಜುನನ್ ಕಡೆ ಬರೋಣ. ಅರ್ಜುನನ್ ಬಗ್ಗೆ ತಿಳ್ಕೊಳ್ಳೋಣ. ಅರ್ಜುನನ್ಗೆ ಗೆಲ್ಲೋದಿಕ್ಕೆ, ಅಂದ್ರೆ ಈ ಯುದ್ಧಕ್ಕೆ ಬಂದಿದಾರಲ್ವಾ, ಅವ್ರಿಗೆ ಗೆಲ್ಲೋದಕ್ಕೆ ತುಂಬಾ ಕಾರಣಗಳಿದಾವೆ. ಮೊದಲನೇ ಕಾರಣ ಏನು? ಧರ್ಮಕ್ಷೇತ್ರ. ನಾನು ಆಗ್ಲೇ ನಿಮ್ಗೆ ತಿಳಿಸ್ಕೊಟ್ರೆ, ಇಂದ್ರದೇವ ವರವನ್ನ ಕೊಟ್ಟಿರ್ತಾರೆ ಕುರು ಮಹಾರಾಜನಿಗೆ, ಯಾರ್ಯಾರು ಧರ್ಮ ಕಾರ್ಯಗಳನ್ನ ಮಾಡ್ತಾರೋ ಅವರಿಗೆ ಜಯ ಖಂಡಿತ ಅಂತ. ಸೊ ಧರ್ಮಕ್ಷೇತ್ರದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಗೆಲುವು ಗ್ಯಾರಂಟಿ. ಯಾರಿಗೆ? ಧರ್ಮವನ್ನ ಪಾಲಿಸಿ ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಿರುವ ಪಾಂಡವರಿಗೆ. ನೆಕ್ಸ್ಟ್ ದೈವಿಕ ರಥ. ಅರ್ಜುನ ಇದ್ದಾರಲ್ವಾ, ಈ ರಥ ಇದು ದೈವಿಕ ರಥ, ಇದು ಸಾಮಾನ್ಯ ರಥ ಅಲ್ಲ. ಅರ್ಜುನನಿಗೆ ಈ ರಥವನ್ನ ಯಾರು ಕೊಟ್ರು? ಯಾರಿಗಾರು ಗೊತ್ತಾ? ಚಾಟಲ್ ಮೆಸೇಜ್ ಹಾಕ್ತೀರಾ? ಅರ್ಜುನಿಗೆ ರಥ ಕೊಟ್ಟವ್ರು ಯಾರು? ಯಾರು ಕೊಟ್ಟಿದ್ದು ಆ ರಥ? ಅದು ಸಾಮಾನ್ಯ ರಥ ಅಲ್ಲ. ಕೃಷ್ಣ ಇಲ್ಲ. ಹಾ, ಗೀತಾ ಮೋಹನ್ ಮಾತಾಜಿ, ಅಗ್ನಿದೇವ. ಹೌದು, ಕರೆಕ್ಟ್. ಆ ರಥವನ್ನ ಅರ್ಜುನನಿಗೆ ಅಗ್ನಿದೇವ ಕೊಟ್ಟದ್ದು. ತುಂಬಾ ಶಕ್ತಿಶಾಲಿಯಾದ ರಥ. ಅಂತಿಂತ ಸಾಮಾನ್ಯ ರಥ ಅಲ್ಲ ಇದು, ಅಷ್ಟು ಶಕ್ತಿಶಾಲಿಯಾದ ರಥ ಇದೆ. ನಂತರ ಕಪಿಧ್ವಜ. ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ? ಅರ್ಜುನನ ರಥದ ಮೇಲೆ ಧ್ವಜ ಇದೆ, ಅಲ್ಲಿ ಕಪಿ ಚಿತ್ರ ಇದೆ. ಅಂದ್ರೆ ಯಾರು? ಹನುಮಂತ. ಭಗವಂತ ಎಲ್ಲಿದ್ದಾನೋ ಹನುಮಂತ ಅಲ್ಲೇ ಇರ್ಬೇಕಲ್ವಾ? ಅವನ ಭಕ್ತ, ಅವನ ಸೇವಕ. ಹೇಗ ಹನುಮಂತ ಭಗವಂತನ ಬಿಟ್ಟು ಬೇರೆ ಕಡೆ ಇರ್ತಾರೆ ಅಲ್ವಾ? ಅರ್ಜುನನ ಜೊತೆ ಯಾರಿದ್ದಾರೆ? ಹನುಮಂತ, ಹನುಮದೇವರು ಸಹ ಇದ್ದಾರೆ. ಮತ್ತೆ ಶಂಖನಾದದ ಬಗ್ಗೆ ನಾವು ಕೇಳಿಸ್ಕೊಂಡ್ವಿ ಆಗ್ಲೇ, ಎಷ್ಟು ಜೋರಿತ್ತು ಅಂದ್ರೆ ಎಲ್ಲಾ ಕಡೆ ಹಂಗೇನೆ ಎದ್ರುಕೊಂಡು ಎಲ್ಲರೂ ಜೀವ ಇಟ್ಕೊಳ್ಳೋ ಪರಿಸ್ಥಿತಿ ಅಂತ ನಾದವನ್ನ ಮಾಡಿತ್ತು. ಅಂದ್ರೆ ಅಷ್ಟು ಶಕ್ತಿಶಾಲಿಯಾದ ನಾದ. ಮತ್ತೆ ಅರ್ಜುನನ ಹತ್ರ ಇತ್ತಲ್ಲ ಬಿಲ್ಲು ಬಾಣ, ಅದೂ ಸಹ ಸಾಮಾನ್ಯವಾದದ್ದಲ್ಲ. ಗಾಂಡೀವ ಪಾಶುಪತಾಸ್ತ್ರ. ಸೊ ಗಾಂಡೀವನ ಯಾರು ಕೊಟ್ಟಿದ್ದು ಅರ್ಜುನನಿಗೆ ಅಂತ ಗೊತ್ತಿದ್ಯಾ ಯಾರಿಗಾದ್ರು? ಪಾಶುಪತಾಸ್ತ್ರನು ಸಹ. ಮೊದಲು ಗಾಂಡೀವ ಹೇಳಿ, ಗಾಂಡೀವನ ಯಾರು ಕೊಟ್ರು ಅಂತ ಯಾರಿಗಾರು ಗೊತ್ತಿದ್ಯಾ? ಗಾಂಡೀವನ ಇಂದ್ರದೇವ. ಇಲ್ಲ. ಗಾಂಡೀವನ ರೇಖಾ ಮಾತಾಜಿ, ರೆಡ್ಡಿ ಪ್ರಭುಜಿ. ಪಾಶುಪತಾಸ್ತ್ರನ ಶಿವ ಕೊಟ್ಟಿದ್ದು. ಕರೆಕ್ಟ್, 100% ರೈಟ್. ಗಾಂಡೀವ ಕೊಟ್ಟಿದ್ಯಾರು? ಗಾಂಡೀವ ಕೊಟ್ಟಿದ್ಯಾರು? ಇಲ್ಲ. ಬ್ರಹ್ಮ ರಚನೆ ಮಾಡಿದ್ದು. ಕರೆಕ್ಟು.
ಪದ್ಮಾವತಿ ಮಾತಾಜಿ. ಬಟ್ ಕೊಟ್ಟಿದ್ಯಾರು? ಅರ್ಜುನನ್ಗೆ ಕೊಟ್ಟಿದ್ದು ಯಾರು? ವರವಾಗಿ ಕೊಟ್ಟಿದ್ಯಾರು? ಯೂಟ್ಯೂಬ್ ಅಲ್ಲೂ ಹಾಕ್ತಾ ಇದಾರೆ. ಪ್ರಜ್ಞಾ ಮಾತಾಜಿ, ಅಗ್ನಿದೇವ ಅಲ್ಲ. ಯೋಚನೆ ಮಾಡಿ ಆಯ್ತಾ. ಇನ್ನು ಯಾರೋ ಮೆಸೇಜ್ ಹಾಕ. ವರುಣದೇವ, ಜ್ಯೋತಿ ಮಾತಾಜಿ ಕರೆಕ್ಟ್, ವರುಣದೇವ ಕೊಟ್ಟಿತ್ತು ಆಯ್ತಾ. ಬೆಲ್ಲು ಬಾಣನು ಸಹ ಸಾಮಾನ್ಯವಾದದ್ದಲ್ಲ, ಲೌಕಿಕ ಅಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲ, ಅಲೌಕಿಕ, ಅದು ಅಲೌಕಿಕವಾದದ್ದು ಅದು. ಮತ್ತೆ ಇನ್ನೇನಿದೆ ಕಾರಣ ಅರ್ಜುನ ಗೆಲ್ಲಿಕ್ಕೆ? ತ್ಯಕ್ತ ಜೀವಿತ. ಅರ್ಜುನ ಮತ್ ಪಾಂಡವರೆಲ್ಲರೂ ಎಲ್ಲಿ ಹೋಗಿದ್ರು? ವನವಾಸಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ. ಅವ್ರ ಹತ್ರ ಏನೇನೂ ಇಲ್ಲ. ಆದ್ರೂ ಸಹ ಅವ್ರ ಕಡೆ ನಿಂತು ಯುದ್ಧ ಮಾಡ್ಲಿಕ್ಕೆ ತುಂಬಾ ಜನ ಇದ್ರು. ಅವರೆಲ್ಲ ಫಲವನ್ನ ಬಯಸಿ ಯುದ್ಧ ಮಾಡ್ಲಿಕ್ಕೆ ಬಂದವರಲ್ಲ. ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ನಿಂತಿರುವಂತ ಜೀವಗಳು. ತ್ಯಕ್ತ ಜೀವಿತ. ಯಾರು ಸ್ವಲ್ಪ ದುಡ್ಡು ಕೊಟ್ರೆ ಮನ್ಸು ಈ ಕಡೆ ಹೋಗುತ್ತೆ, ಜಾಸ್ತಿ ದುಡ್ಡು ಕೊಟ್ರೆ ಮನ್ಸು ಆ ಕಡೆ ಹೋಗುತ್ತೆ ಅಲ್ವಾ? ಆ ತರ ಜೀವಿಗಳೆಲ್ಲ ಪಾಂಡವರ ಕಡೆ ಇದ್ದರು. ತ್ಯಕ್ತ ಜೀವಿತ ಅಂತ ಜನ ಇದ್ರು. ಯಾರ ಕಡೆ? ಪಾಂಡವರ ಕಡೆ ಯುದ್ಧವನ್ನ ಮಾಡಿ ಅವರಿಗೆ ಜಯವನ್ನ ತಂದ್ಕೊಡಕ್ಕೆ ನಿಂತಿದ್ದವರು. ಮತ್ತೆ ಈ ಕುರುಕ್ಷೇತ್ರ ಯುದ್ಧ ಶುರುವಾಯ್ತಲ್ಲ, ಅವತ್ತು ಮೋಕ್ಷದ ಏಕಾದಶಿ. ಇವತ್ತು ನಾವು ಭಗವದ್ಗೀತೆ ಮೊದಲನೇ ಚಾಪ್ಟರ್ ಶುರು ಮಾಡಿದ್ವಲ್ಲ, ಇವತ್ತು ಸಹ ಏಕಾದಶಿ. ಏಕಾದಶಿ ಅಂದ್ರೆ ಏನು? ಭಗವಂತನ ತುಂಬಾ ಪ್ರಿಯವಾದ ದಿನ, ಹರಿದಿನ ಅಂತ ಕರೀತಾರೆ. ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಮೇಲೆ ಭಕ್ತಿ ಬರ್ಸ್ಕೊಳಕ್ಕೋಸ್ಕರ, ಭಗವಂತ ಕೊಟ್ಟಿರೋ ಈ ಜನ್ಮದಿಂದ ಭಗವಂತನ ಸೇವೆ ಮಾಡೋಕ್ಕೆ ಈ ದಿನವನ್ನ ಭಕ್ತಾದಿಗಳು ಭಗವಂತನ ನಾಮ ಹೇಳ್ಕೊಂಡು, ಕಥೆಯನ್ನ ಕೇಳ್ಕೊಂಡು, ಅವನ ಬಗ್ಗೆ ತಿಳ್ಕೊಂಡು ಇಡೀ ದಿನಾನ್ ಕಳೀತಾರೆ. ಹರಿದಿನ. ಇವತ್ತಿನ ದಿನ ಭಗವಂತನಿಗೆ ತುಂಬಾ ತುಂಬಾ ಪ್ರಿಯವಾದ ದಿನ. ಇವತ್ ನಾವ್ ಏನೇ ಮಾಡಿದ್ರು ಅದಕ್ಕೆ ಫಲ ಜಾಸ್ತಿ. ಭಗವಂತನ ನೆನ್ಸಿ ನಾವ್ ಒಂದು ಸರಿ ಅವನ ಹೆಸರು ಹೇಳಿದ್ರು 1000 ಪಟ್ಟಷ್ಟು ಫಲ ಸಿಗುತ್ತೆ. ಅಂತ ದಿನ ಈ ಯುದ್ಧ ಶುರು ಆಗಿದೆ. ಧರ್ಮಕ್ಕೋಸ್ಕರ ಭಗವಂತ ಕೃಷ್ಣನ ಜೊತೆಗೆ ಅರ್ಜುನ ನಿಂತು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಸೋಲಿಕ್ಕೆ ಕಾರಣ ಇಲ್ಲವೇ ಇಲ್ಲ ಅಲ್ಲಿ. ಇದು ಒಂದು ಕಾರಣ. ಮತ್ತೆ ಏನು? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಯಾರು? ಭಗವಂತನ ಹೆಂಡತಿ. ಅಲ್ಲೇ ಭಗವಂತ ಇದ್ದಾನೆ ಶ್ರೀಕೃಷ್ಣ. ಅಲ್ಲಿರ್ಬೇಕಾದ್ರೆ ಭಾಗ್ಯಲಕ್ಷ್ಮಿ ಎಲ್ಲಿ ಹೋಗ್ಲಿಕ್ಕಾಗತ್ತೆ? ಗಂಡ ಎಲ್ಲಿದಾರೋ ಹೆಂಡತಿ ಅಲ್ಲೇ ಇರ್ಬೇಕಲ್ವಾ? ಭಾಗ್ಯ ದೇವತೆ ಅರ್ಜುನ್ ಜೊತೆ ಇರ್ಬೇಕಾದ್ರೆ ಸೋಲ್ ಅನ್ನೋದು ಎಲ್ಲಿಂದ ಬರುತ್ತೆ? ಇಲ್ವೇ ಇಲ್ಲ. ಮತ್ತೆ ಮುಂದಕ್ಕೆಂತದು? ಇನ್ನೇನಿದೆ ಬಾಕಿ? ಏನಾದ್ರೂ ಇದೆಯಾ? ಕೃಷ್ಣ ಋಷಿಕೇಶ ಅಂತ ಕರೀತಾರೆ ಕೃಷ್ಣನ್ನ. ಯಾಕೆ? ಎಲ್ಲ ಸೆನ್ಸಸ್ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವನು. ಎಲ್ಲ ಇಂದ್ರಿಯಗಳನ್ನ ತಮ್ಮ ಕಂಟ್ರೋಲ್ ಇಟ್ಕೊಳ್ಳೋರು ಯಾರು? ಋಷಿಕೇಶ. ಅವರೇ ಅರ್ಜುನನ ಸಾರಥಿಯಾಗಿ ನಿಂತಿದ್ದಾರೆ. ಹೇಗೆ? ಪಾಂಡವರಾಗ್ಲಿ ದುರ್ಯೋಧನನಾಗ್ಲಿ ಯಾರು ಗೆಲ್ತಾರೆ ಅನ್ನೋ ಡೌಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾರಣಗಳು, ಅಷ್ಟು ಶಕ್ತಿ ಪಾಂಡವರ ಕಡೆ ಇದೆ. ಯಾವಾಗ ಶಂಕನಾದ ಎಲ್ಲ ಆಯ್ತೋ, ಅರ್ಜುನ ಏನ್ ಮಾಡ್ತಾರೆ? ತಮ್ಮ ಸಾರಥಿಯಾದ ಕೃಷ್ಣನ ಕೇಳ್ತಾರೆ, ದಯವಿಟ್ಟು ರಥವನ್ನ ಎರಡೂ ಸೈನ್ಯದ ಮಧ್ಯೆ ತಕೊಂಡು ಹೋಗಿ ನಿಲ್ಸಿ, ನಾನ್ ನೋಡ್ಬೇಕು ಯಾರು ಬಂದಿದ್ದಾರೆ ಯುದ್ಧ ಮಾಡೋದಕ್ಕೆ, ಯಾರ್ಯಾರು ದುರ್ಯೋಧನನ್ನ ಖುಷಿ ಪಡ್ಸೋಕ್ಕೋಸ್ಕರ ಯಾರೆಲ್ಲ ಈ ಯುದ್ಧಕ್ಕೆ, ಈ ತುಂಬಾನೇ ಅಂದ್ರೆ ಮನಸ್ಸಿಗೆ ಬೇಜಾರು, ನೋವು ಉಂಟು ಮಾಡೋ, ದುಃಖ ಉಂಟು ಮಾಡೋ ಯುದ್ಧಕ್ಕೆ ಯಾರ್ಯಾರೆಲ್ಲ ಬಂದ್ ನಿಂತಿದ್ದಾರೆ ನಾನ್ ನೋಡ್ಬೇಕು ಅಂತ ಕೇಳ್ತಾರೆ. ಕೃಷ್ಣ ರಥವನ್ನ ತಕ್ಕೊಂಡು ಹೋಗಿ ಎರಡು ಸೈನ್ಯದ ಮಧ್ಯೆ ನಿಲ್ಲಿಸ್ತಾರೆ. ನೀವು ನೋಡ್ಬೋದು ಇಷ್ಟೊಂದ್ ಜನ ಇದ್ದಾರೆ. ಈ ಚಿತ್ರ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಪಿಕ್ಚರ್ ಕೊಡ್ತಾ ಇಲ್ಲ. ಅಷ್ಟು ಜನ ಇದ್ರಂತೆ ಸೈನಿಕರು, ಅಷ್ಟು ಜನ ಇದ್ರಂತೆ. ಅಷ್ಟು ಎರಡು ಪಾರ್ಟಿನ ನೀವು ನೋಡ್ಬಿಟ್ರೆ ಎಲ್ಲಿ ನೋಡಿದ್ರೆ ಜನ 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 ಅಷ್ಟು ಜನ ಇದ್ರಂತೆ. ಯಾವಾಗ ಅರ್ಜುನ ತಾನು ಯಾರ ಮೇಲ್ ಯುದ್ಧ ಮಾಡ್ಬೇಕು ಅಂತ ನೋಡಿದ್ರು, ಎಲ್ಲ ಉಲ್ಟಾ ಆಗ್ಬಿಡ್ತು. ಏನ್ ಮಾಡಿದ್ರು? ಶಂಕನಾದ ಮಾಡಿದ ತಕ್ಷಣ ಎಲ್ಲ ರೆಡಿ ಆಗ್ಬೇಕಲ್ವಾ?
ಶಂಕನಾದ ಆದ ತಕ್ಷಣ ಎಲ್ಲ ಕೈಗಿಟ್ಬಿಟ್ಟು ತಮ್ಮ ಬಿಲ್ಲು ಬಾಣಗಳನ್ನೆಲ್ಲ ಕೈಲಿಟ್ಕೊಂಡು ರೆಡಿ ಆದ್ರು. ರೆಡಿ ಆಗಿ ಯಾವಾಗ ಎದುರುಗಡೆ ಯಾರನ್ನ ಯುದ್ಧ ಮಾಡ್ತಾ ಇದೀವಿ ಅಂತ ನೋಡಿದ ತಕ್ಷಣ ಯಾರನ್ನ ನೋಡಿದ್ರು? ತಮ್ಮ ತಾತನ್ನ ನೋಡಿದ್ರು, ಅಣ್ಣಂದಿರನ್ನ, ತಮ್ಮಂದಿರನ್ನ, ಚಿಕ್ಕಪ್ಪ ದೊಡ್ಡಪ್ಪರನ್ನ ನೋಡಿದ್ರು, ಸ್ನೇಹಿತರನ್ನ, ಸಹೋದರರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಗುರುಗಳನ್ನ, ಹಿತೈಷಿಗಳನ್ನ ಎಲ್ಲಾರ್ನು ಅರ್ಜುನ ನೋಡ್ಬಿಟ್ರು. ನೋಡಾದ್ಮೇಲೆ ಏನಾಯ್ತು? ಅರ್ಜುನ ಎಂತ ವೀರ ಕ್ಷತ್ರಿಯ. ಅವ್ರಿಗೆ ಎಂತೆಂತ ನೀವು ನೋಡಿದ್ವಲ್ಲ, ರಥ, ಬಿಲ್ಲು, ಬಾಣ ಎಲ್ಲವೂ ಸಹ ಅರ್ಜುನನ ವಿದ್ಯೆಯನ್ನ ಮೆಚ್ಚಿ ಅವನಿಗೆ ಫಲವಾಗಿ ಬಂದದ್ದು. ಅಂತಹ ಅರ್ಜುನ ಗಾಂಡೀವನ ಹಿಡ್ಕೊಳ್ಳಿಕ್ಕಾಗ್ತಿಲ್ಲ, ಕೈಯಿಂದ ಗಾಂಡೀವ ಜಾರ್ತಿದೆ. ಆ ಪರಿಸ್ಥಿತಿಗೆ ಅರ್ಜುನ ಬಂದಿದ್ದಾರೆ. ಆವಾಗ ಅರ್ಜುನ ಮಾತಾಡ್ತಾರೆ, ಏನಾಗ್ತಿದೆ ಅವರಿಗೆ ಅಂತ. ಆ ಮಾತುಗಳಿಗೆ ಭಗವಂತ ಏನು ಉತ್ತರ ಕೊಡ್ತಾರೋ ಅದೇ ನಮ್ಮ ಭಗವದ್ಗೀತೆ. ಸೊ ಯಾವುದು ಆ ಮಾತುಗಳು? ಅರ್ಜುನ ಮೊದಲನೇದಾಗಿ ಸಹಾನುಭೂತಿ. ರಾಜೇಶ್ವರಿ ಮಾತಾಜಿ ಹೇಳ್ತೀರಾ? ಅರ್ಜುನ ಉವಾಚ ಎಷ್ಟನೇದು? 28. ಅರ್ಜುನ ಉವಾಚ ದೃಷ್ಟ್ವೇಂ ಸ್ವಜನಂ ಕೃಷ್ಣ ಯುಯೋತ್ಸವಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಹರೇ ಕೃಷ್ಣ ಮಾತಾಜಿ ಏನ್ ಹೇಳ್ತಾ ಇದಾರೆ ಅರ್ಜುನ ಇದ್ರಲ್ಲಿ? ಅರ್ಜುನ ವಾಚ ಅಂದ್ರೆ ಅರ್ಜುನ ಕೃಷ್ಣನ್ಗೆ ಹೇಳ್ತಾ ಇದ್ದಾರೆ, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಅಯ್ಯೋ ದುರ್ವಿಧಿಯೇ, ನಾನು, ನನ್ನ ನೆಂಟ್ರು, ಇವರೆಲ್ಲ ನನ್ನವರು, ಇವ್ರ ಮೇಲೆ ನಾನು ಯುದ್ಧ ಮಾಡ್ಬೇಕಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಜುನ ಸಾಮಾನ್ಯ ಮನುಷ್ಯ ಅಲ್ಲ ಅಲ್ವಾ, ಎಲ್ಲ ತಿಳಿದಿರೋರು, ಅದ್ರಲ್ಲೂ ಕ್ಷತ್ರಿಯ. ಹೇಗಿರ್ಬೇಕು ಅವ್ರ ಮನಸ್ಸು? ಹೇಗಾಗಿದೆ ಇವಾಗ? ಕಾರಣ ಏನು? ಸಹಾನುಭೂತಿ. ಯಾಕೆ? ಅವರೆಲ್ಲ ನನ್ನವರು, ಅವರೆಲ್ಲ ನಮ್ಮವರವರು. ಇದು ಅವರ ಮೊದಲನೇ ಪ್ರಶ್ನೆ. ಸಹಾನುಭೂತಿ ಬಂದ್ಬಿಟ್ಟಿದೆ ನನ್ಗೆ, ಇವಾಗ ಏನ್ ಮಾಡೋದು? ಇದು ಅವರ ಮೊದಲನೇ ಮಾತುಗಳು ಬರುತ್ತೆ. ಮುಂದೆ ಎರಡನೇದು ಏನಂತ ಹೇಳ್ತಾರೆ? ಸಂತೋಷವಿಲ್ಲ. ರೇಖಾ ಮಾತಾಜಿ ಹೇಳಿ. ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ ಮಾತಾಜಿ ಏನ್ ಹೇಳ್ತಾ ಇದ್ದಾರೆ 31ನೇ ಶ್ಲೋಕದಲ್ಲಿ? ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಈಗ ಏನ್ ಮಾಡ್ತೀವಿ ಹೇಳಿ? ನಮ್ಮ ಮಕ್ಳಿಗೆ ಏನಾದ್ರು ಫಸ್ಟ್ ರ್ಯಾಂಕ್ ಬಂತಾ, ಓ ಎಲ್ಲರಿಗೂ ಪಾರ್ಟಿ ಕೊಡ್ತೀವಲ್ವಾ? ಬನ್ನಿ ಬನ್ನಿ ಮೇಡಮ್, ನೋಡಿದ್ರ ನನ್ ಮಗನಿಗೆ ಫಸ್ಟ್ ರ್ಯಾಂಕ್ ಬಂದಿದೆ, ಎಲ್ಲರಿಗೂ ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್, ಎಲ್ಲರಿಗೂ ಹೇಳ್ಬೇಕು, ಎಲ್ಲರೂ ಸೇರ್ಬೇಕು, ಪಾರ್ಟಿ ಮಾಡ್ಬೇಕು ಅಲ್ವಾ? ಈಗ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಬೋನಸ್ ಬಂತ, ಮನೆಗೆಲ್ಲ ಗಿಫ್ಟ್ ತಗೊಂಡ್ ಹೋಗ್ತೀವಿ, ಊರಿಗೆಲ್ಲ ಹೋಗ್ತೀವಿ, ಎಲ್ಲಾರನ್ನು ಕರೆದು ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರ್ತೇವೆ. ಅರ್ಜುನನ್ ಎಂತ ಪರಿಸ್ಥಿತಿ ನೋಡಿ, ಅವ್ರ ನೆಂಟ್ರಿಷ್ಟರೇ ಹಿತೈಷಿಗಳನ್ನೇ ಕೊಂದ್ಬಿಟ್ರೆ ಅರ್ಜುನ ಯುದ್ಧ ಭೂಮಿಯಲ್ಲಿ. ಯಾರ ಜೊತೆ ಸಂತೋಷನ ಎಂಜಾಯ್ ಮಾಡ್ತಾರೆ? ಯಾರಿಗ್ ಸಂತೋಷನ ಹಂಚ್ತಾರೆ? ಹೇಗ ಅವ್ರು ಸಂತೋಷವಾಗಿರ್ತಾರೆ? ಅವ್ರನ್ನೆಲ್ಲ ಕೊಂದ ಮೇಲೆ ಅವ್ರಿಗೆ ರಾಜ್ಯನೇ ಸಿಗ್ಲಿ, ಸುಖನೇ ಸಿಗ್ಲಿ, ಜಯ ಅನ್ನೋದೇ ಸಿಗ್ಲಿ, ಎಲ್ ಹೋಗಿ ಅವರು ಆ ಸಂಭ್ರಮನ್ನ ಆಚರಣೆ ಮಾಡ್ತಾರೆ? ಹೇಗ್ ಮಾಡ್ಲಿಕ್ ಸಾಧ್ಯ ಆಗುತ್ತಾ? ನಾಚಾಶ್ರೇಯೋ, ನಂಗ್ ಬೇಡ ಈ ಶ್ರೇಯಸ್ಸ, ಬೇಡ ಶ್ರೇಯಸ್ಸ ಆಗೋದೂ ಇಲ್ಲ, ನಮ್ಗೆ ಒಳ್ಳೇದಾಗೋದೂ ಇಲ್ಲ, ಬೇಡವೇ ಬೇಡ
ಅರ್ಜುನನ ಎರಡನೇ ಕಾರಣ ಏನು? ಸಂತೋಷವಿಲ್ಲ. ಮತ್ತೆ ಮೂರನೇದ್ ಏನ್ ಹೇಳ್ತಾರೆ ನೋಡೋಣ. ಮೂರನೇದ್ ಏನ್ ಹೇಳ್ತಾ ಇದಾರೆ ಅರ್ಜುನ? ಪಾಪ ಪಾಪ. ಅಶ್ವಿನಿ ಮಾತಾಜಿ. ಅಶ್ವಿನಿ ಮಾತಾಜಿ ಅಲ್ವಾ? ಶ್ವೇತಾ ಮಾತಾಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ಪಾಪಮೇವಾಶ್ರಯೇದಸ್ಮಾನ್ನತ್ವಯಿ ತಾನಾತ್ ತಥಾಯಿನಃ ತಸ್ಮಾನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ಸ್ವ ಬಾಂಧವಾನ್ ಸೃಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ್ಹ ಮಾಧವ. ಹರೇ ಕೃಷ್ಣ ಹರೇ ಕೃಷ್ಣ. ಏನ್ ಹೇಳ್ತಾ ಇದಾರೆ ಈ ಶ್ಲೋಕದಲ್ಲಿ? 36ನೇ ಶ್ಲೋಕದಲ್ಲಿ ಇಂತಹ ಆಕ್ರಮಣಕಾರರನ್ನು, ಎಂತವರು? ರಾಜ್ಯಕ್ಕೋಸ್ಕರ ಅಷ್ಟು ಜನದ ಜೀವನನ ಬಲಿ ಕೊಡ್ಲಿಕ್ಕೆ ನಿಂತಿರೋರು. ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ, ಇಂಥವ್ರನ್ನ ಕೊಂದ್ರೆ ನಮಗ್ ಪಾಪ ಬರುತ್ತೆ ಕೃಷ್ಣ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಏನಿದು ಇಂಪಾರ್ಟೆಂಟ್ ಕಾರಣ? ಪಾಪ ಬರುತ್ತಪ್ಪ ಕೃಷ್ಣ, ಬೇಡಪ್ಪ, ಈ ಕೆಲಸನ ಮಾಡೋದ್ ಬೇಡ, ಯುದ್ಧ ಮಾಡೋದ್ ಬೇಡ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ಭಾಗ್ಯದ ಪತಿ ಅಂದ್ರೆ ಭಾಗ್ಯಕ್ಕೆ ಪತಿ, ಅವ್ರಿಗೆ ಗೊತ್ತು ಭಾಗ್ಯದ ಬೆಲೆ ಎಷ್ಟು ಅಂತ ಅವ್ರಿಗೆ ಗೊತ್ತು. ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ ಅಂದ್ರೆ, ಸಂಸಾರ ನಮ್ಮೂರು ಅನ್ನೋದೆಲ್ಲ ಒಂದು ಭಾಗ್ಯ ಅಲ್ವಾ? ನಮ್ಮೂರು ಅಂತ ಯಾರು ಒಬ್ರು ಇದ್ರೆ ಅದೊಂದು ಭಾಗ್ಯ, ಪುಣ್ಯ ಮಾಡಿ ಪಡ್ಕೊಂತೀವಿ ಅಂತ ಜನ ಹೇಳ್ತಾರ ಅಲ್ವಾ? ಅಂತವ್ರನ್ನೇ ನಾನು ಕಳ್ಕೊಂಡ್ಬಿಟ್ರೆ, ಭಾಗ್ಯದ ಪತಿಯಾದ ಕೃಷ್ಣನೇ ಏನ್ ಭಾಗ್ಯ ಉಳ್ಕೊಂಡಿದೆ ನನ್ನ ಜೀವನದಲ್ಲಿ? ಹಂಗಿರ್ಬೇಕಾದ್ರೆ ನಾವ್ ಹೆಂಗ್ ಸುಖವಾಗಿರ್ತೀವಿ? ಹೆಂಗ್ ಸುಖವಾಗಿರಕ್ಕೆ ಸಾಧ್ಯ ಆಗತ್ತೆ? ಇದು ಅರ್ಜುನನ ಮೂರನೇ ಕಾರಣ. ನಾಲ್ಕನೇ ಕಾರಣ ಏನ್ ಹೇಳ್ತಾರೆ? ಕುಟುಂಬ ಸಂಪ್ರದಾಯಗಳು. ಶ್ಲೋಕ 43 ಹೇಳ್ತಾ ಇದಾರೆ. ಏನಂತ? ಗೀತಾ ಮಾತಾಜಿ, ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅಲ್ಲ, ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಉತ್ಸನ್ನ ಕುಲ ಧರ್ಮಾಣಂ ಮನುಷ್ಯಾಣಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರೂಷಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ ಅಡ್ಮಿನ್ ಹೆಸರು ಗೀತಾ ಮೋಹನ್, ಅವ್ರು ಕನ್ಫ್ಯೂಸ್ ಆದ್ರ ಅನ್ಸುತ್ತೆ. ಏನ್ ಹೇಳ್ತಾ ಇದಾರೆ ಇಲ್ಲಿ 43ನೇ ಶ್ಲೋಕದಲ್ಲಿ ಅರ್ಜುನ? ಈಗ ಯುದ್ಧ ಭೂಮಿಯಲ್ಲಿ ಎಲ್ಲ ದೊಡ್ಡವರು, ತಿಳಿದವರು, ಹಿರಿಯರು, ನೀ ಭೀಷ್ಮನ್ನೇ ನೋಡ್ಬೋದು ಅಲ್ವಾ, ದ್ರೋಣಾಚಾರ್ಯನ್ ನೋಡ್ಬೋದು, ಕೃಪಾಚಾರ್ಯರಿದ್ದಾರೆ, ಕರ್ಣನಿದ್ದಾನೆ, ಎಷ್ಟೊಂದ್ ಜನ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಮುಂದೆ ಬರುವ ಪೀಳಿಗೆಗೆ, ಇವಾಗಿರೋರಿಗೆ ಎಲ್ಲರಿಗೂ ಧರ್ಮ ಯಾವುದು, ಸರಿದಾರಿ ಯಾವುದು, ಯಾವ್ದನ್ ಮಾಡ್ಬೇಕು, ಯಾವ್ದನ್ ಮಾಡ್ಬಾರ್ದು, ಇವನ್ನೆಲ್ಲ ತಿಳ್ಸ್ಕೊಡೋದು ಅವ್ರಲ್ವಾ. ಅವರನ್ನೆಲ್ಲ ಕೊಂದ್ಬಿಟ್ರೆ ಏನಾಗತ್ತೆ? ನಾಳೆ ಹೆಂಡತಿಗೆ, ಮಕ್ಕಳಿಗೆ, ಮನೇಲಿರುವವರೆಲ್ಲರಿಗೂ ದಾರಿ ತೋರ್ಸೋರೆಲ್ಲಿರ್ತಾರೆ ಅಲ್ವಾ? ದಾರಿ ತೋರ್ಸೋರೆಲ್ಲಿರ್ತಾರೆ? ಇಲ್ಲ, ಯಾರು ಇರೋದಿಲ್ಲ. ಅವ್ರನ್ನೆಲ್ಲ ಕೊಂದ್ಬಿಟ್ರೆ ಏನಾಗತ್ತೆ? ಅವ್ರಿಗೆಲ್ಲ ಸರಿ ಯಾವ್ದು ತಪ್ಪು ಯಾವ್ದು ಅಂತ ತಿಳಿಯಕ್ಕಾಗ್ದೇನೆ ತಪ್ಪು ದಾರಿಗೆ ಹೋಗೋದು ಜಾಸ್ತಿ. ಏನ್ ಹೇಳ್ತಾ ಇದಾರೆ? ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಗುರು ಶಿಷ್ಯ, ನೆನ್ನೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ, ಭಗವಂತನ ಈ ವಿದ್ಯೆ ಯಾರು ನಾವೆಲ್ಲ ತಿಳ್ಕೊಬೇಕು, ಆ ವಿದ್ಯೆ ಎಲ್ಲಿಂದ ಬರ್ಬೇಕು? ಗುರುಗಳ ಪರಂಪರೆಯಿಂದ. ಒಂದು ಗುರುವಿಂದ ಇನ್ನೊಂದು ಗುರುಗ್ ಬಂದು ಮತ್ತೆ ನಮಗ್ ಬರ್ಬೇಕು, ಅದು ಗುರು ಪರಂಪರೆ. ಇದೇ ಗುರು ಪರಂಪರೆಯಿಂದ ಅರ್ಜುನ ಏನಂತ ತಿಳ್ಕೊಂಡಿದ್ದಾರೆ? ಕುಟುಂಬ ಸಂಪ್ರದಾಯವನ್ನ ಯಾರ್ಯಾರು ನಾಶ ಮಾಡ್ತಾರೋ ಅವರೆಲ್ಲ ನರಕವಾಸಿಗಳಾಗ್ತಾರೆ ಅಂತ. ಸೊ ಈಗ ನಾನು ಇಲ್ಲಿರೋರ್ನೆಲ್ಲ ಕೊಂದ್ರೆ ಕುಟುಂಬ ಸಂಪ್ರದಾಯವನ್ನ ನಾಶ ಮಾಡ್ದಾಗ ಆಗುತ್ತಲ್ವಾ?
ಅದೆಷ್ಟು ದೊಡ್ಡ ಪಾಪದ ಕೆಲ್ಸ ಅಲ್ವಾ, ನರಕಕ್ಕೆ ಹೋಗ್ತೀನಲ್ವಾ ಕೃಷ್ಣ ನಾನು. ಸೊ ಇದೊಂದು ಕಾರಣ. ಇದಾದ್ಮೇಲೆ ಅರ್ಜುನ ಏನ್ ಹೇಳ್ತಾರೆ, ಇಷ್ಟು ಕಾರಣ 4 ಕಾರಣ ಕೊಟ್ಟಾದ್ಮೇಲೆ ಇನ್ನೊಂದು 5ನೇ ಕಾರಣ ಕೊಡ್ತಾರೆ. ಏನು ಅದು 5ನೇ ಕಾರಣ ಅಂದ್ರೆ, ನನಗೆ ನಿರ್ಣಯ ತಗೊಳ್ಳಿಕ್ ಆಗ್ತಾ ಇಲ್ಲ. ನಾನು ಕ್ಷತ್ರಿಯನಾಗಿ ಯುದ್ಧ ಮಾಡ್ಬೇಕೋ ಅಥವಾ ನನ್ನವರು, ನನ್ನ ಸಂಬಂಧಿಕರು, ಇವರೆಲ್ಲ ನನ್ನ ಹಿತೈಷಿಗಳು, ಇವರನ್ನ ನಾನು ಕೊಲ್ಬಾರ್ದು, ಆ ತರ ನನ್ನ ಜೀವನನ ಸಾಗಿಸ್ಬೇಕಾ. ಸೊ ಅನಿರ್ಣಯ ಪರಿಸ್ಥಿತಿ, ನಿರ್ಣಯ ತಗೊಳ್ಳಿಕ್ ಆಗ್ತಾ ಇಲ್ಲ, ಇಂಡಿಸಿಸಿವ್. ಸೊ ಈ ಶ್ಲೋಕ 2ನೇ ಅಧ್ಯಾಯದಲ್ಲಿದೆ, ನಾಳೆ ನಿಮ್ಗೆ ತಿಳಿಸ್ಕೊಡ್ತಾನೆ. ಸೊ ಈ 5 ಕಾರಣಗಳನ್ನ ಕೊಟ್ಟಿರೋದು ಯಾರು? ಅರ್ಜುನ. ಯಾರಿಗೆ ಹೇಳ್ತಾ ಇದ್ದಾರೆ? ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಯಾವಾಗ? ಯುದ್ಧ ಮಾಡಕ್ ಹೋಗ್ಬಿಟ್ಟಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ಯುದ್ಧ ಮಾಡ್ತೀವಿ ಅಂತ ಹೇಳಿ ಎಲ್ಲ ಪ್ರಯತ್ನ ಮಾಡಿದ್ರು ದುರ್ಯೋಧನ ಒಪ್ಕೊಳ್ಳಿಲ್ಲ ಯುದ್ಧ ಕ್ಯಾನ್ಸಲ್ ಮಾಡ್ಲಿಕ್ಕೆ. ಯುದ್ಧ ನಡೀತಾ ಇದೆ, ಅಲ್ಲಿಗೆ ಹೋಗಿ ರೆಡಿನೂ ಆದ್ರು, ಶಂಖನಾದಗಳನ್ನು ಮಾಡಿದ್ರು, ಕೈಲಿ ಗಾಂಡೀವನು ಸಹ ಹಿಡಿದ್ರು. ಆದ್ರೆ ಏನಾಯ್ತು, ಯಾವಾಗ ಎದುರುಗಡೆ ತಮ್ಮ ಸಂಬಂಧಿಕರನ್ನ ನೋಡ್ಬಿಟ್ರು, ಅಂತಹ ಶಕ್ತಿಶಾಲಿಯಾದ ಬುದ್ಧಿವಂತನಾದ ಎಲ್ಲ ಕಲೆಗಳನ್ನ ಸಂಪತ್ತುಗಳನ್ನ ಸಂಪಾದಿಸಿದಂತ ಅರ್ಜುನ ಈ ಕಾರಣಗಳನ್ನ ಕೊಟ್ಟು ಏನಂತ ಹೇಳ್ತಾರೆ, ಯುದ್ಧ ಮಾಡಲ್ಲ, ನನ್ ಕೈಲಿ ಯುದ್ಧ ಮಾಡ್ಲಿಕ್ ಸಾಧ್ಯ ಇಲ್ಲ, ನನ್ ಕೈಯಿಂದ ಗಾಂಡೀವ ಜಾರ್ತಿದೆ, ನನ್ ಗಾಂಡೀವನೇ ಇಟ್ಕೊಳ್ಲಿಕ್ಕಾಗಿಲ್ಲ ಅಂದ್ರೆ ಯುದ್ಧ ಹೆಂಗ್ ಮಾಡಕ್ಕಾಗತ್ತೆ ಅಂತ ತಮ್ಮ ಶೋಕವನ್ನ ಕೃಷ್ಣ, ತಮ್ಮ ಸಾರಥಿಯಾದ ಕೃಷ್ಣನಿಗೆ ಕಣ್ಣಲ್ಲಿ ನೀರ್ ಹಾಕ್ತಾ ಗಾಂಡೀವನ ಸಹ ಕೆಳಗಡೆ ಇಟ್ಬಿಟ್ಟು ಕುತ್ಕೊಂಡ್ಬಿಡ್ತಾ ರಥದ ಮೇಲೆ. ಇದು ಅರ್ಜುನನ ಪರಿಸ್ಥಿತಿ. ಸೊ ನಾವು 3 ಜನರ ಮನಸ್ಥಿತಿನ ತಿಳ್ಕೊಂಡ್ವಿ. ಧೃತರಾಷ್ಟ್ರಂದು ಏನಂತ ಕೇಳಿದ್ರು, ಅವ್ರ ಟೆನ್ಷನ್, ಭಯ. ಕಿಮಕುರ್ವತ, ಏನ್ ಮಾಡ್ತಾ ಇದ್ದಾರೆ, ಏನಾಗ್ತದೆ ಅಲ್ಲಿ. ದುರ್ಯೋಧನನ ಭಯ. ಮಹತೀಂ ಚೂಮ್ ಅಂದ್ರೆ ಎಂತ ಸೈನ್ಯವನ್ನ ರಚನೆ ಮಾಡಿದ್ದಾರೆ ನಿಮ್ಮ ಶಿಷ್ಯ. ಶಂಕನಾದ ಹೃದಯಾನಿ ವ್ಯಾಧರಾತ್ ಅಂದ್ರೆ ಆ ಶಂಕನಾದ ಹೃದಯವನ್ನ ಛಿದ್ರ ಯಾವ್ದು ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನ ಛಿದ್ರ ಮಾಡುವಂತಹ ನಾದ ಮಾಡ್ತು. ಮತ್ತೆ ಅರ್ಜುನ ವೀಕ್ಷಣೆ ಮಾಡ್ದಾಗ ಏನಾಯ್ತು, ಯಾರನ್ನ ಎದುರುಗಡೆ ಯಾರು ಯುದ್ಧ ಮಾಡ್ಲಿಕ್ಕೆ ರೆಡಿಗಿದ್ದಾರೆ ಅಂತ ನೋಡ್ದಾಗ ಏನಾಯ್ತು, ಗಾಂಡೀವಂ ಸಂಸ್ರತೆ ಹಸ್ತತ್ ಅಂದ್ರೆ ಕೈಯಿಂದ ಗಾಂಡೀವ ಜಾರ್ತಿದೆ. ಹೋರಾಡದಿರಲು ಅರ್ಜುನನ ಕಾರಣಗಳು. ಅಪ್ರತೀಕಾರಂ ಅಶಸ್ತ್ರಂ. ಅಪ್ರತೀಕಾರಂ, ಯುದ್ಧ ಮಾಡಲ್ಲ ನಾನು, ಕೊಲ್ಬೇಕು ಅಂತ ಇವರೆಲ್ಲ ಬಂದಿದಾರ, ಕೊಂದ್ಬಿಡ್ಲಿ, ಪ್ರತೀಕಾರ ಮಾಡಲ್ಲ, ನಾನ್ ರಿವರ್ಸ್ ಆಗಿ ಫೈಟಿಂಗ್ ಮಾಡೋದೇ ಇಲ್ಲ, ಅಪ್ರತೀಕಾರನ ಹೀಗೆ ನಿಂತ್ಬಿಡ್ತಾನೆ. ಅಶಸ್ತ್ರಂ, ನಾನೇನು ಮುಟ್ಟಲ್ಲ, ನನ್ನ ಯಾವುದೇ ಅಸ್ತ್ರಗಳನ್ನು ನಾನು ಮುಟ್ಟಲ್ಲ, ಅಸ್ತ್ರಶಸ್ತ್ರಗಳನ್ನ ನಾನು ಮುಟ್ಟಲ್ಲ. ಇದಕ್ಕೆ ಕಾರಣಗಳನ್ನು ಸಹ ಕೊಟ್ರು. ನಾವ್ ಆ ಕಾರಣಗಳನ್ನ ನೋಡಿದ್ವಿ. ನಾವು ಸಹ ಜೀವನದಲ್ಲಿ ಎಷ್ಟೊಂದ್ಸರಿ ಸಹಾನುಭೂತಿ ಬಂದ್ಬಿಡುತ್ತೆ. ಅಯ್ಯೋ ನಮ್ಮವರಪ್ಪ, ಏನಪ್ಪ ಮಾಡೋದು, ಮತ್ತೆ ನಮಗ್ ಸಂತೋಷವಿಲ್ಲ, ನಮಗ್ ಪಾಪ ಆಗ್ಬಿಡುತ್ತೆ, ಈ ಕೆಲಸ ಮಾಡಿದ್ರೆ ಪಾಪ ಬರುತ್ತೇನೋ, ಕುಟುಂಬ ಸಂಪ್ರದಾಯನ ನಾವು ನಾಶ ಮಾಡ್ತಾ ಇದೀವೇನೋ ಅಲ್ವಾ, ನಾವ್ ಮಾಡೋ ಕೆಲ್ಸದಿಂದ ಈ ತರ ಎಲ್ಲ ಆಗ್ತಿದ್ಯೇನೋ. ಮತ್ತೆ ಎಷ್ಟೋ ಸಮಯದಲ್ಲಿ ನಮ್ಗೆ ಇದ್ ಮಾಡ್ಬೇಕಾ ಮಾಡ್ಬಾರ್ದ, ಇದ್ ಸರಿನಾ ಅಥವಾ ಸರಿಗಿಲ್ವಾ, ನಾವ್ ಈ ದಾರಿಲಿ ಹೋಗ್ಬೇಕಾ ಹೋಗ್ಬಾರ್ದ, ನಾವ್ ಜೀವನ ಹಿಂಗ್ ಸಾಗಿಸ್ಬೇಕಾ ಇಲ್ಲ ಸಾಗಿಸ್ಬಾರ್ದ. ಅರ್ಜುನ ಇರುವ ಪರಿಸ್ಥಿತಿಯಲ್ಲಿ ನಾವು ಸಹ ಇದ್ದೇವೆ. ಯಾಕಂದ್ರೆ ನಮ್ ಜೀವನದಲ್ಲಿ ಒಂದಲ್ಲ ಒಂದು ಗಳಿಗೆಯಲ್ಲಿ ಈ ತರ ಪ್ರಶ್ನೆಗಳು ಬಂದಿರುತ್ತೆ ನಮ್ಗೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಗೊತ್ತಾ, ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಮಾಡ್ಬಿಡಿ ಅಂತಾರೆ. ನೀವ್ ಯಾರು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಏನ್ ಹೇಳ್ತಾರೆ ಗೊತ್ತಾ, ನಿಮ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಮಾಡ್ಬಿಡಿ. ಅದು ತಪ್ಪು. ನಿಮ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಅಂದ್ರೆ, ಈಗ ಒಬ್ಬ ಒಳ್ಳೆ ಮನುಷ್ಯನ್ಗೆ ಹೋಗ್ಬಿಟ್ಟು ನಿಮ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಮಾಡಿ ಅಂದಾಗ ಪಾಪ ಅವ್ರು ಒಳ್ಳೇದನ್ನೇ ಮಾಡ್ತಾರೆ. ಅದೇ ಒಬ್ಬ ಕೆಟ್ಟ ಮನುಷ್ಯ, ಒಬ್ಬ ರಾಕ್ಷಸನ ಹತ್ರ ಹೋಗ್ಬಿಟ್ಟು ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಮಾಡಪ್ಪ ಅಂದ್ರೆ ಏನ್ ಮಾಡ್ಬೋದು, ಅದನ್ನ ನಾವು ಊಹಿಸ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಇಲ್ಲ, ನಾವು ಯಾವುದು ಸರಿಯೋ ಅದನ್ನೇ ಮಾಡ್ಬೇಕು. ಆ ಯಾವುದು ಸರಿ, ಅರ್ಜುನ ಹೇಳಿದ್ದೀವಲ್ಲ ಸರಿನಾ ತಪ್ಪ, ಇದಕ್ಕೆ ಕೃಷ್ಣ ಉತ್ತರ ಏನ್ ಕೊಡ್ತಾರೆ. ನಾವು ಸಹ ಇಂಥ ಪರಿಸ್ಥಿತಿಗೆ ಬಂದಾಗ
ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಅರ್ಜುನನ್ ತರ ಭಯ ಆದಾಗ ಟೆನ್ಷನ್ ಆಗಿ ಕಣ್ಣಲ್ಲಿ ನೀರ್ ಹಾಕಿ ಏನೂ ಬೇಡ ನಮ್ಗೆ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಏನ್ ಮಾಡ್ಬೇಕು, ಯಾವ್ದು ಸರಿ ಅನ್ನೋದನ್ನ ಕೃಷ್ಣ ಅಲ್ಲೆಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಡ್ತಾರೆ. ಸರಿ, ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಮೊದಲನೇ ಅಧ್ಯಾಯನ ಮುಗಿಸ್ತೇನೆ. ನಾಳೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಉತ್ತರ ಕೊಡ್ತಾರೆ. ಅರ್ಜುನ, ಮುನ್ನಪ್ಪ ನೀನ್ ಹೇಳಿದ್ ಸರಿ, ಪಾಪ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳ್ತಾರ, ಇಲ್ವಾ ಅರ್ಜುನ ತಪ್ಪಪ್ಪ ಹಿಂಗೆಲ್ಲ ಮಾಡ್ಬಾರ್ದು ನೀನು ಅಂತ ಹೇಳಿ ಬುದ್ಧಿವಾದ ಏನ್ ಹೇಳಿ ಅವ್ರ ಕೈಲಿ ಏನ್ ಮಾಡಿಸ್ತಾರೆ ಅನ್ನೋದನ್ನ ನಾಳಿನ ಅಧ್ಯಾಯದಲ್ಲಿ ನೋಡೋಣ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಯಾರ್ಯಾರಿಗೆ ಡೌಟ್ ಇದೆ ಅವರು ಕೈ ರೇಸ್ ಮಾಡ್ಬೋದು. ಯಾರಿಗೆ ಇವತ್ತು ಶ್ಲೋಕ ಹೇಳಲಿಕ್ಕೆ ಅವಕಾಶ ಸಿಕ್ಕಿಲ್ವೋ ಬೇಜ ಮಾಡ್ಕೊಂಬೇಡಿ, ನಾಳೆ ತುಂಬಾ ಶ್ಲೋಕಸ್ ಇದೆ, ಅವ ನಿಮ್ಗೆ ನಾಳೆ ಅವಕಾಶ ಮಾಡ್ಕೊಡ್ತೇವೆ, ಆಯ್ತಾ? ಹರೇ ಕೃಷ್ಣ. ಯಾರ್ಯಾರಿಗೆ ಪ್ರಶ್ನೆ ಇದೆ ಕೈ ರೇಸ್ ಮಾಡಿ. ಶ್ಲೋಕ ಹೇಳಲಿಕ್ಕೆ ಕೈ ರೇಸ್ ಮಾಡಿದವ್ರು ಕೈ ಇಳಿಸ್ಬೋದು, ಪ್ರಶ್ನೆ ಇರೋರು ಕೈ ರೇಸ್ ಮಾಡ್ಬೋದು, ಇಲ್ಲ ಚಾಟ್ ವಿಂಡೋದಲ್ಲೇ ಸಹ ಪ್ರಶ್ನೆಯನ್ನ ಕೇಳ್ಬೋದು, ನಾವು ಓದಿ ಉತ್ತರ ಹೇಳ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಮೇಲವಂಕಿ ಮಾತಾಜಿ, ಆಶಾ ಮಾತಾಜಿ, ಹರ್ಷಿತಾ ಮಾತಾಜಿ, ರಾಜ ಪ್ರಭು, ಪ್ರಜ್ಞಾ, ಟ್ವಿಂಕ್ಲಿಂಗ್ ಸ್ಟಾರ್ಸ್. ಸೊ ಇವರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ. ಹರೇ ಕೃಷ್ಣ ವಿದ್ಯಾ ಮಾತಾಜಿ. ಯಾರಿಗಾರು ಪ್ರಶ್ನೆ ಇದೆಯಾ? ಕೈ ರೇಸ್ ಮಾಡಿದ್ರ? ಇಲ್ವಾ? ಓ, ಅಶ್ವಿನಿ ಮಾತಾಜಿ ಶ್ಲೋಕ ಹೇಳಲಿಕ್ಕೆ ಕೈ ರೇಸ್ ಮಾಡಿದ್ದ, ಪ್ರಶ್ನೆ ಕೇಳಲಿಕ್ಕೆ ರೇಸ್ ಮಾಡಿದ್ದ. ಹೇಮಾವತಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ಪದ್ಮಾವತಿ ಮಾತಾಜಿ ತುಂಬಾ ಸಂತೋಷ. ಇವತ್ತಷ್ಟು ಪ್ರಶ್ನೆ ಬರಲ್ಲ, ಯಾಕಂದ್ರೆ ಆ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಹೇಳಿ? ಅರ್ಜುನ ಎಲ್ಲ ಕೇಳಿರೋದು ಕ್ವಶನ್ಸ್ ಅಲ್ಲ ಅಲ್ವಾ? ಅರ್ಜುನ ಕೇಳಿರೋದೆಲ್ಲ ಕ್ವಶನ್. ಹರೇ ಕೃಷ್ಣ. ತರುಣ್ಯ ಮಾತಾಜಿ, ಹೌದು. ಶೋಭಾ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂತಿದ್ರೇನೆ ಒಂದ್ ಸಂಭ್ರಮ. ಹೌದು ಮಾತಾಜಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹರೇ ಕೃಷ್ಣ ತರುಣ್ಯ ಮಾತಾಜಿ. ಹರೇ ಕೃಷ್ಣ. ಕಿಶೋರ್ ಕುಮಾರ್ ಪ್ರಭುಜಿ, 1 hour ಅಲ್ಲಿ ಎಲ್ಲಾ ಶ್ಲೋಕಗಳಿಗೆ ನಾವು ಪಠನೆ ಮಾಡಿ ಅದಕ್ಕೆ ಅರ್ಥ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. 18 ದಿನದ ಕೋರ್ಸು ಬರೀ ನಿಮ್ಗೆ ಭಗವದ್ಗೀತೆಯ ಅರ್ಥ ಮಾಡಿಸ್ಲಿಕ್ಕಷ್ಟೇ, ಮುಂದಿನ ಅಧ್ಯಯನಕ್ಕೆ ನಿಮ್ಮನ್ನ ಸಿದ್ಧ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಎಲ್ಲ ಹೇಳಲಿಕ್ಕಾಗ್ಲಿಲ್ಲ. ಹಾ ಮಾತಾಜಿ, ಬೇರೆ ಬೇರೆ ಗ್ರೂಪ್ ಏಜ್ ಗ್ರೂಪ್ಸ್ಗೂ ಇದೆ. ತಾರುಣ್ಯ ಮಾತಾಜಿ ಜಾಯಿನ್ ಆಗ್ಬೋದು. ಪ್ರಮಿಳಾ ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಆನಂದ ಪ್ರಭುಜಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಗಾಂಡೀವ ಯಾಕೆ ಅರ್ಜುನನ್ಗೆ ಕೊಡ್ಲಾಯ್ತು ಅಂತ. ಪ್ರಭುಜಿ, ನಾನು ಆಕ್ಚುಲಿ ಈ ತರ ಕ್ವಶನ್ಸ್ ಗಳಿಗೆಲ್ಲ ಆನ್ಸರ್ ಹೇಳಲಿಕ್ಕೆ ಸ್ವಲ್ಪ ಹಿಂಜರಿತೇನೆ. ಕಾರಣ ಏನು ಅಂದ್ರೆ, ಇವತ್ತು ಅರ್ಜುನನಿಗೆ ಗಾಂಡೀವ ಯಾರು ಕೊಟ್ರು ಮತ್ತೆ ರಥ ಹೇಗ್ ಬಂತು ಅಂತ ಹೇಳಿದ್ರೆ ನನ್ ಮಹಾಭಾರತದ ಕಥೆಗಳನ್ನೆಲ್ಲ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ, ಆಯ್ತಾ? ಹಾಗಾಗಿ ಅದನ್ನ ನಾನು ಅಷ್ಟು ಡೀಟೇಲ್ ಆಗಿ ಹೋಗೋದಿಲ್ಲ. ದಯವಿಟ್ಟು ಮಹಾಭಾರತನ ಓದಿ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಭಗವದ್ಗೀತೆಯಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಉತ್ತರವನ್ನ ಕೊಡ್ತೇನೆ, ಆಯ್ತಾ? ಕ್ಷಮಿಸಿ, ಆ ವಿಷಯದಲ್ಲಿ ತುಂಬಾ ಟೈಮ್ ಆಗ್ತದೆ. ಮತ್ತೆ ಭಗವದ್ಗೀತೆನ ಬಿಟ್ಟು ನಾವು ಮಹಾಭಾರತದ ಪೂರ್ತಿ ತಿಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹರೇ ಕೃಷ್ಣ ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಹರೇ ಕೃಷ್ಣ. ಹರ್ಷಿತಾ ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಯಾರಿಗೂ ಪ್ರಶ್ನೆ ಇಲ್ಲ ಅನ್ಸುತ್ತೆ. ಯಾರಿಗೂ ಕೈ ರೇಸ್ ಮಾಡಿಲ್ಲ, ಪ್ರಶ್ನೆಗಳಿಲ್ಲ. ಸೊ ಮತ್ತೆ ಹಾಗಾದ್ರೆ ನಾವೆಲ್ಲ ನಾಳೆ ಭೇಟಿಯಾಗೋಣ. ನಾಳೆ ಭೇಟಿಯಾಗಿ 2ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇದನ್ನ ಹೇಳ್ತಾ ಇನ್ನೊಂದು ತುಂಬಾ ಮುಖ್ಯವಾದದ್ ವಿಷಯ, ದಯವಿಟ್ಟು ಎಲ್ಲಾರು ಕ್ವಿಜ್ ಇರುತ್ತೆ. ಪ್ರತಿ ಕ್ಲಾಸ್ ಆದ ತಕ್ಷಣ ಕ್ವಿಜ್ ಲಿಂಕ್ ನ ಶೇರ್ ಮಾಡ್ತೀವಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ದಯವಿಟ್ಟು ಕ್ವಿಜ್ ಗಳನ್ನ ತಗೊಳ್ಳಿ, ಅವಾಗಿಂದ ಒಂದೇ ತಗೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ.
ಗೀತಾ ಮೋಹನ್ ಮಾತಾಜಿ ಏನಾದ್ರು ಹೇಳಲಿಕ್ಕಿದ್ಯಾ? ಇಲ್ಲ ಮಾತಾಜಿ, ಅದೇ ಇದು ಶೇರ್ ಮಾಡೋದು ಮಾತಾಜಿ ವಿಡಿಯೋ. ಶೇರ್ ಮಾಡಿದೀನಿ ಮಾತಾಜಿ, ಆಲ್ರೆಡಿ ಕ್ಲಾಸ್ ಶುರುವಾಗಿದ ಮುಂಚೆ ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದೀನಿ ಮಾತಾಜಿ. ಅದು ಯೂಟ್ಯೂಬ್ ಇಂದ ತೆಗೆದು ಇದಕ್ಕೆ ಹಾಕೋದಾ ಮಾತಾಜಿ ಅವ್ರದ್ದು ಗ್ರೂಪ್ಗೆ? ಆಲ್ರೆಡಿ ನಾನು ಮಾಡಿದೆ ಮಾತಾಜಿ, ಓಕೆ ಮಾತಾಜಿ. ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದೇನೆ ನೋಡಿ. ಓಕೆ ಮಾತಾಜಿ. ಹಾಗೆ ಮಾತಾಜಿ, ಹಾಗೆ. ಹರೇ ಕೃಷ್ಣ. ಪ್ಲೀಸ್ ಶೇರ್ ದ ಯೂಟ್ಯೂಬ್ ಲಿಂಕ್ ಅಂಡ್ ಕ್ವಿಜ್ ಲಿಂಕ್. ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿ, ಎರಡು ಶೇರ್ ಮಾಡಿದೀವಿ. ಅಭಿ ಪ್ರಭುಜಿ, ಆನಂದ್ ಪ್ರಭುಜಿ, ಹರೇ ಕೃಷ್ಣ. ಹಾ, ಹೌದಾ ಪ್ರಭುಜಿ, ತೊಂದ್ರೆ ಇಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ವಿಡಿಯೋಸ್ ಅಲ್ಲೇ ಇರುತ್ತೆ. ಲಿಂಕ್ ಅನ್ನು ಮತ್ತೆ ಪೋಸ್ಟ್ ಮಾಡಿದ್ದೇನೆ ಚಾಟ್ ವಿಂಡೋದಲ್ಲಿ, ನೋಡ್ಬೋದು ಯೂಟ್ಯೂಬ್ ಲಿಂಕ್. ಹಾಗೆ ಸರಿ, ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಮುಗಿಸೋಣ. ಮತ್ತೆ ನಾಳೆ 2ನೇ ಅಧ್ಯಾಯಕ್ಕೆ ಮತ್ತೆ ಭೇಟಿ ಆಗೋಣ. ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಫಿನಿಶ್ ಮಾಡ್ತೇನೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೂಭಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ.